ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಂಗಳಾಚರಣೆ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತನ ಒಂದು ಲೀಲಾ ಮಹಾತ್ಮೆಗಳನ್ನ ಕೇಳುವಂತಹ ಒಂದು ಅವಕಾಶ ನಮ್ಗೆಲ್ಲ ಸಿಕ್ಕಿದೆ. ಹಾಗಾಗಿ ನಾವು ಪ್ರಾರ್ಥನೆಯೊಂದಿಗೆ ಇವತ್ತಿನ ಒಂದು ತರಗತಿಯನ್ನ ಶುರು ಮಾಡೋಣಂತೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ್ ಭಕ್ತ ವೃಂದ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ ಹರೆ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತವೃಂದರಿಗೂ ಜೈ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವತ್ಸಾಸುರ ಮತ್ತು ಬಕಾಸುರನ ಸಂಹಾರ. ಸೊ ಒಂದು 11ನೇ ಅಧ್ಯಾಯದೊಂದಿಗೆ ಶುರು ಮಾಡೋಣಂತೆ. ಓದಿ ಎಲ್ಲರೂ. ಹರೇ ಕೃಷ್ಣ. ಹರೇ ಕೃಷ್ಣ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ವತ್ಸಾಸುರ ಮತ್ತು ಬಕಾಸುರರ ಸಂಹಾರ. ಸಿಡಿಲೆರಗಿದಂತೆ ಶಬ್ದ ಮಾಡುತ್ತಾ ಜೋಡಿ ಅಶ್ವತ್ಥ ವೃಕ್ಷಗಳು ಭೂಮಿಗುರುಳಿದಾಗ ನಂದ ಮಹಾರಾಜನು ಸೇರಿದಂತೆ ವೃಂದಾವನದ ನಿವಾಸಿಗಳೆಲ್ಲ ಅಲ್ಲಿಗೆ ಬಂದರು. 2 ಮಹಾ ವೃಕ್ಷಗಳು ಇದ್ದಕ್ಕಿದ್ದಂತೆ ಬಿದ್ದು ಹೋದುದನ್ನು ಕಂಡು ಅವರಿಗೆ ಬಹು ಆಶ್ಚರ್ಯವಾಯಿತು. ಅವು ಏಕೆ ಉರುಳಿದುವೆಂದು ಅರ್ಥವಾಗದೆ ಅವರಿಗೆ ಗೊಂದಲವಾಯಿತು. ಯಶೋದೆಯ ಹಗ್ಗಗಳಿಂದ ಒರಳು ಕಳ್ಳಿಗೆ ಕಟ್ಟಿಸಿ ಹಾಕಿಕೊಂಡಿದ್ದ ಕೃಷ್ಣನನ್ನು ನೋಡಿ ಅವರದು ಯಾವುದೋ ರಾಕ್ಷಸನ ಕೆಲಸವಿರಬೇಕು ಎಂದು ಅವರಿಗೆ ಅನ್ನಿಸಿತು. ಇಲ್ಲವಾದರೆ ಹೀಗಾಗುವುದು ಹೇಗೆ ಸಾಧ್ಯ? ಜೊತೆಗೆ ಮಗು ಕೃಷ್ಣನಿಗೆ ಮತ್ತೆ ಮತ್ತೆ ಇಂತಹ ಅಸಾಧಾರಣ ಘಟನೆಗಳು ಸಂಭವಿಸುತ್ತವೆ ಎಂದು ಅವರಿಗೆ ಕಳವಳವಾಯಿತು. ಹಿರಿಯ ಗೋಪಾಲಕರು ಹೀಗೆ ಚಿಂತಿಸುತ್ತಿರುವಾಗ ಅಲ್ಲಿ ಆಟವಾಡುತ್ತಿದ್ದ ಪುಟ್ಟ ಹುಡುಗರು ಕೃಷ್ಣನು ತನ್ನನ್ನು ಕಟ್ಟಿ ಹಾಕಿದ ಹಗ್ಗಗಳಿಂದ ಎಳೆದುದರಿಂದ ಮರಗಳು ಉರುಳಿದವು ಎಂದು ಅವರಿಗೆ ಹೇಳಿದರು. ಅವರು ಕೃಷ್ಣನು 2 ಮರಗಳ ಮಧ್ಯೆ ಬಂದ
ಒರಳು ಕಲ್ಲು ತಲೆ ಕೆಳಗಾಯ್ತು, ಮರಗಳ ಮಧ್ಯೆ ಸಿಕ್ಕಿಕೊಂಡಿತು. ಕೃಷ್ಣನು ಹಗ್ಗವನ್ನು ಎಳೆಯಲು ಪ್ರಾರಂಭಿಸಿದ. ಮರಗಳು ಬಿದ್ದು ಹೋದವು. ಮರಗಳು ಉರುಳಿದಾಗ ಅವುಗಳಿಂದ ಕಣ್ಣು ಕೋರೈಸುವ ಪ್ರಭೆಯ ಇಬ್ಬರು ಹೊರಬಂದರು. ಕೃಷ್ಣನೊಡನೆ ಮಾತನಾಡಲು ಪ್ರಾರಂಭಿಸಿದರು ಎಂದು ವಿವರಿಸಿದರು. ಹರೇ ಗೋಪಾಲ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಗೋಪಾಲಕರಲ್ಲಿ ಬಹುಮಂದಿ ಆ ಮಕ್ಕಳ ಮಾತುಗಳನ್ನು ನಂಬಲಿಲ್ಲ. ಇಂತಹ ಸಂಗತಿಗಳು ನಡೆಯುವುದು ಸಾಧ್ಯ ಎಂದು ನಂಬುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಆದರೆ ಕೆಲವರು ಮಾತ್ರ ಅವರ ಮಾತುಗಳನ್ನು ನಂಬಿ, ನನ್ನ ಮಹಾರಾಜನಿಗೆ ನಿನ್ನ ಮಗ ಇತರ ಮಕ್ಕಳಂತಲ್ಲ, ಅವನು ಇದನ್ನು ಮಾಡಿರಬಹುದು ಎಂದರು. ತನ್ನ ಮಗನ ಅಸಾಧಾರಣ ಶಕ್ತಿಯ ವಿಷಯವನ್ನು ಕೇಳಿ ನನ್ನ ಮಹಾರಾಜನು ಮುಗುಳ್ನಗೆ ನಕ್ಕನು. ಮುಂದಕ್ಕೆ ಬಂದು ಆ ಬೆರಗುಗೊಳಿಸುವ ಮಗುವನ್ನು ಬಿಡುಗಡೆ ಮಾಡಲು ಗಂಟನ್ನು ಬಿಡಿಸಿದನು. ನಂದ ಮಹಾರಾಜನು ಅವನನ್ನು ಬಿಡುಗಡೆ ಮಾಡಿದ ಮೇಲೆ ಹಿರಿಯ ಗೋಪಿಯರು ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡರು. ಅವನನ್ನು ಮನೆಯ ಮುಂದಿನ ಅಂಗಳದಿಂದ ಕರೆದುಕೊಂಡು ಹೋಗಿ ಚಪ್ಪಾಳೆ ತಟ್ಟುತ್ತಾ ಅವನ ಆಶ್ಚರ್ಯಗೊಳಿಸುವ ಚಟುವಟಿಕೆಗಳನ್ನು ಹೊಗಳಲು ಪ್ರಾರಂಭಿಸಿದರು. ಸಾಮಾನ್ಯ ಮಗುವಿನಂತೆ ಕೃಷ್ಣನು ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದನು. ಗೋಪಿಯರ ನಿಯಂತ್ರಣಕ್ಕೆ ಸಂಪೂರ್ಣವಾಗಿ ಒಳಗಾದ ಪರಮಪ್ರಭು ಶ್ರೀಕೃಷ್ಣನು ಅವರ ಕೈಗಳಲ್ಲಿ ಒಂದು ಗೊಂಬೆಯಾಗಿ ಹಾಡುತ್ತಾ ಕುಣಿಯಲು ಪ್ರಾರಂಭಿಸಿದ. ಒಮ್ಮೊಮ್ಮೆ ತಾಯಿ ಯಶೋದೆಯು ತಾನು ಕುಳಿತುಕೊಳ್ಳಲು ಒಂದು ಮರದ ಮಣೆಯನ್ನು ತರುವಂತೆ ಕೃಷ್ಣನಿಗೆ ಹೇಳುತ್ತಿದ್ದಳು. ಮಣೆಯು ಮಗುವಿಗೆ ತುಂಬಾ ಭಾರವಾಗಿದ್ದರೂ ಹೇಗಾದರೂ ಮಾಡಿ ಕೃಷ್ಣನು ಅದನ್ನು ತನ್ನ ತಾಯಿಗೆ ತಂದು ಕೊಡುತ್ತಿದ್ದನು. ಒಮ್ಮೊಮ್ಮೆ ನಾರಾಯಣನ ಪೂಜೆ ಮಾಡುವಾಗ ಅವನ ತಂದೆ ನಂದ ಮಹಾರಾಜನು ತನ್ನ ಮರದ ಪಾದರಕ್ಷೆಗಳನ್ನು ತರುವಂತೆ ಹೇಳುತ್ತಿದ್ದನು. ಕೃಷ್ಣನು ಬಹು ಕಷ್ಟದಿಂದ ಅವುಗಳನ್ನು ತಲೆ ಮೇಲೆ ಹೊತ್ತುಕೊಂಡು ತಂದೆಗೆ ತಂದು ಕೊಡುತ್ತಿದ್ದನು. ಯಾವುದಾದರೂ ಬಹುಭಾರವಾದ ವಸ್ತುವನ್ನು ಎತ್ತುವಂತೆ ಅವನಿಗೆ ಹೇಳಿದಾಗ ಅದನ್ನು ಎತ್ತಲಾಗದಿದ್ದರೆ ಸುಮ್ಮನೆ ತೋಳುಗಳನ್ನು ಅಲ್ಲಾಡಿಸುತ್ತಿದ್ದ. ಹೀಗೆ ಪ್ರತಿನಿತ್ಯವೂ ಪ್ರತಿ ಗಳಿಗೆಯೂ ಅವನು ತನ್ನ ತಂದೆ ತಾಯಿಗಳಿಗೆ ಸಂತೋಷದ ಆಗರವಾಗಿದ್ದರೂ ದೇವೋತ್ತಮ ಪರಮಪುರುಷನ ಶುದ್ಧ ಮನಸ್ಸಿನ ಭಕ್ತರು ಹೇಗೆ ಅವನನ್ನು ನಿಯಂತ್ರಿಸಬಹುದು ಮತ್ತು ಅವನು ಹೇಗೆ ಅವರ ಅಪೇಕ್ಷೆಗಳಿಗೆ ವಿಧೇಯನಾಗಿರುತ್ತಾನೆ ಎನ್ನುವುದನ್ನು ಪರಮ ಸತ್ಯವನ್ನು ಅರಸುತ್ತಿದ್ದ ಮಹಾತತ್ವ ಜ್ಞಾನಿಗಳಿಗೆ ಮತ್ತು ಋಷಿಗಳಿಗೆ ತೋರಿಸುವುದಕ್ಕೋಸ್ಕರ ಪ್ರಭುವು ವೃಂದಾವನ ನಿವಾಸಿಗಳ ಮುಂದೆ ತನ್ನ ಬಾಲ್ಯಲೀಲೆಗಳನ್ನು ಪ್ರದರ್ಶಿಸುತ್ತಿದ್ದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಪ್ರಭಾವತಿ ಮಾತಾಜಿ ಓದಿ. ಓದ್ತೀನಿ. ಒಂದು ದಿನ ಒಬ್ಬ ಹಣ್ಣು ಮಾರುವವನು ನಂದ ಮಹಾರಾಜನ ಮನೆಯ ಮುಂದೆ ಬಂದನು. ಅವನು ಯಾರಿಗಾದರೂ ಹಣ್ಣುಗಳು ಬೇಕಿದ್ದರೆ ಬಂದು ನನ್ನಿಂದ ತೆಗೆದುಕೊಳ್ಳಿ ಎಂದು ಕೂಗಿದುದನ್ನು ಕೇಳಿ ಮಗು ಕೃಷ್ಣನು ತನ್ನ ಕೈಯಲ್ಲಿ ಒಂದಿಷ್ಟು ಅಕ್ಕಿಯ ಕಾಳುಗಳನ್ನು ತೆಗೆದುಕೊಂಡು ಹೋದನು. ಆ ಹಣ್ಣಿಗೆ ಅಕ್ಕಿಯ ಕಾಳುಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಅವನ ಉದ್ದೇಶ. ಆಗಿನ ಕಾಲದಲ್ಲಿ ವ್ಯಾಪಾರವು ವಿನಿಮಯದಿಂದಲೇ ನಡೆಯುತ್ತಿತ್ತು. ತನ್ನ ತಂದೆ ತಾಯಿಯರು ಧಾನ್ಯವನ್ನು ಕೊಟ್ಟು ಹಣ್ಣುಗಳನ್ನು ಇತರ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿದ್ದುದನ್ನು ಕೃಷ್ಣನು ನೋಡಿದ್ದಿರಬಹುದು. ಅವನು ಅವರನ್ನು ಅನುಕರಿಸಿದನು. ಆದರೆ ಅವನ ಅಂಗೈಗಳು ಬಹು ಪುಟ್ಟವು. ಅಕ್ಕಿಯ ಕಾಳುಗಳನ್ನು ಎಚ್ಚರಿಕೆಯಿಂದ ಹಿಡಿದುಕೊಂಡಿರಲಿಲ್ಲ. ಆದುದರಿಂದ ಕಾಳುಗಳು ಕೆಳಕ್ಕೆ ಬೀಳುತ್ತಿದ್ದವು. ಹಣ್ಣುಗಳನ್ನು ಮಾರಾಟ ಮಾಡಲು ಬಂದವನು ಇದನ್ನು ನೋಡಿದ. ಮಗುವಿನ ಮೋಹಕ ರೂಪಕ್ಕೆ ಮಾರು ಹೋಗಿ ಅವನ ಕೈಯಲ್ಲಿದ್ದ ಕೆಲವು ಕಾಳುಗಳನ್ನು ತೆಗೆದುಕೊಂಡು ಅವನ ಕೈಗಳ ತುಂಬ ಹಣ್ಣುಗಳನ್ನು ಕೊಟ್ಟನು. ಕೂಡಲೇ ತನ್ನ ಹಣ್ಣಿನ ಬುಟ್ಟಿಯ ತುಂಬ ಆಭರಣಗಳು ತುಂಬಿ ಹೋದುದನ್ನು ಅವನು ಕಂಡ. ಎಲ್ಲ ವರಗಳನ್ನು ಅನುಗ್ರಹಿಸುವವನು ಪ್ರಭುವೇ. ಯಾರಾದರೂ ಪ್ರಭುವಿಗೆ ಏನಾದರೂ ಕೊಟ್ಟರೆ ಅವನಿಗೆ ನಷ್ಟವಾಗುವುದಿಲ್ಲ, ಲಕ್ಷಗಟ್ಟಲೆ ಅವರಿಗೆ ಲಾಭವಾಗುತ್ತದೆ. ಜೋಡಿ ಅರ್ಜುನ ವೃಕ್ಷಗಳನ್ನು ಮುಕ್ತಿಗೊಳಿಸಿದ ಶ್ರೀಕೃಷ್ಣನು ಬಲರಾಮ ಮತ್ತಿತರ ಹುಡುಗರೊಡನೆ ಒಂದು ದಿನ ಯಮುನಾ ನದಿಯ ತೀರದಲ್ಲಿ ಆಡುತ್ತಿದ್ದನು. ಬೆಳಗ್ಗೆ ಆಗಲೇ ಬಹು ಹೊತ್ತಾಗಿದ್ದುದರಿಂದ ಬಲರಾಮನ ತಾಯಿ ರೋಹಿಣಿಯು ಅವರನ್ನು ಮನೆಗೆ ಕರೆಯಲು ಬಂದಳು. ಆದರೆ ಬಲರಾಮ ಮತ್ತು ಕೃಷ್ಣರು ಆಟದಲ್ಲಿ ಎಷ್ಟು ತಲ್ಲೀನರಾಗಿದ್ದರೆಂದರೆ ಅವರಿಗೆ ಹಿಂದಕ್ಕೆ ಹೋಗಲು ಇಷ್ಟವಿರಲಿಲ್ಲ. ಅವರು ಇನ್ನಷ್ಟು ಆಟದಲ್ಲಿ ಮಗ್ನರಾದರು.
ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಚಿತ್ರ ಮೋಹಿನಿ ಮಾತಾಜಿ ಓದ್ತೀವಲ್ಲ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಶ್ರೀ ಕೃಷ್ಣ ಮಾತಾಜಿ. ಓದ್ತೇನೆ ಮಾತಾಜಿ. ಎಲ್ಲಿಂದ ಮಾತಾಜಿ? ಅವರನ್ನು ಮನೆಗೆ ಕರೆದುಕೊಂಡು ಹೋಗುವುದು, 81ನೇ ಪೇಜ್. 81ನೇ ಪೇಜ್. ಅವರನ್ನು ಓಕೆ. ಅವರನ್ನು ಮನೆಗೆ ಕರೆದುಕೊಂಡು ಹೋಗುವುದು ರೋಹಿಣಿಗೆ ಸಾಧ್ಯವಾಗದಿದ್ದಾಗ ಅವಳು ಮನೆಗೆ ಹೋಗಿ ಅವರನ್ನು ಮತ್ತೆ ಕರೆಯುವಂತೆ ತಾಯಿ ಯಶೋದೆಗೆ ಹೇಳಿದಳು. ತಾಯಿ ಯಶೋದೆಗೆ ತನ್ನ ಮಗನಲ್ಲಿ ಎಷ್ಟು ಪ್ರೇಮವೆಂದರೆ ಅವನನ್ನು ಮನೆಗೆ ಬರುವಂತೆ ಕರೆಯಲು ಹೊರಕ್ಕೆ ಬರುತ್ತಲೇ ಅವಳ ಸ್ತನಗಳು ಹಾಲಿನಿಂದ ತುಂಬಿ ಹೋದವು. ಅವಳು, ನನ್ನ ಮುದ್ದು ಮಗು ಮನೆಗೆ ಬಾ, ನಿನ್ನ ಊಟದ ಹೊತ್ತು ಆಗಲೇ ಮೀರಿ ಹೋಯಿತು ಎಂದು ಗಟ್ಟಿಯಾಗಿ ಕರೆದಳು. ಅನಂತರ ಅವಳು, ನನ್ನ ಪ್ರೀತಿಯ ಕೃಷ್ಣ, ನನ್ನ ಮುದ್ದು ಪದ್ಮನಯನ ಮಗುವೆ, ದಯವಿಟ್ಟು ಬಂದು ನನ್ನ ಎದೆಯ ಹಾಲನ್ನು ಕುಡಿ. ನೀನು ಸಾಕಷ್ಟು ಆಟವಾಡಿದ್ದೀಯೆ. ನನ್ನ ಪುಟ್ಟು ಮಗು, ನಿನಗೆ ಬಹಳ ಹಸಿವಾಗಿರ್ಬೇಕು. ಇಷ್ಟು ಹೊತ್ತು ಆಟವಾಡಿ ನೀನು ಬಹಳ ಆಯಾಸವಾಗಿರ್ಬೇಕು ಎಂದಳು. ಅವಳು ಬಲರಾಮನಿಗೆ ಹೀಗೆ ಹೇಳಿದಳು, ನನ್ನ ಮುದ್ದು ಹುಡುಗ, ನನ್ನ ಮನೆಯ ದಿವ್ಯ ಪ್ರಭೆಯೇ, ನಿನ್ನ ತಮ್ಮ ಕೃಷ್ಣನೊಡನೆ ಕೂಡಲೇ ಬಾ. ಬೆಳಗಿನಿಂದ ನೀವಾಡುತ್ತಿದ್ದೀರಿ, ನಿಮಗೆ ತುಂಬಾ ಆಯಾಸವಾಗಿರ್ಬೇಕು. ಮನೆಗೆ ಬಂದು ಊಟ ಮಾಡಿ. ನಿಮ್ಮ ತಂದೆ ನಂದ ರಾಜನು ನಿಮಗಾಗಿ ಕಾಯುತ್ತಿದ್ದಾನೆ. ಅವನು ಊಟ ಮಾಡಬೇಕು. ಆದುದರಿಂದ ಹಿಂದಕ್ಕೆ ಬನ್ನಿ ಅಂತ ಕರೀತಾರೆ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ನಂದ ಮಹಾರಾಜನು ತಮಗಾಗಿ ಕಾಯುತ್ತಿದ್ದಾನೆ, ತಾವಿಲ್ಲದೆ ಊಟ ಮಾಡುವುದು ಅವನಿಗೆ ಸಾಧ್ಯವಿಲ್ಲ ಎಂದು ಕೇಳುತ್ತಲೇ ಕೃಷ್ಣ ಮತ್ತು ಬಲರಾಮರು ಮನೆಗೆ ಹೊರಡಲು ಸಿದ್ಧರಾದರು. ಆಗ ಅವರ ಜೊತೆಯ ಆಟಗಾರರು, ನಮ್ಮ ಆಟವು ಒಳ್ಳೆಯ ಘಟ್ಟಕ್ಕೆ ಬಂದಾಗಲೇ ಕೃಷ್ಣನು ಹೊರಟು ಹೋಗುತ್ತಿದ್ದಾನೆ, ಇನ್ನೊಂದು ಬಾರಿ ಅವನು ಹೋಗಲು ನಾವು ಬಿಡುವುದಿಲ್ಲ ಎಂದು ಆಕ್ಷೇಪಿಸಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ, ಥ್ಯಾಂಕ್ಸ್. ಧನ್ಯವಾದಗಳು ಮಾತಾಜಿ. ರಾಜ ತಂಬಟ್ ಪ್ರಭುಜಿ ಓದಿ, ಕನ್ನಡ ರಾಜ ತಂಬಟ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ರಾಜ ತಂಬಟ್ ಪ್ರಭುಜಿ. ಇದನ್ನ ಮಾತಾಜಿ ಓದ್ತೀರ ಮಾತಾಜಿ? ಹರೇ ಕೃಷ್ಣ. ಯಾರಿಗೆ ಹೇಳ್ತೀರ ಮಾತಾಜಿ? ನಿಮ್ಗೇನೆ ಹೇಳಿದ್ದು ಮಾತಾಜಿ, ಓದ್ತೀರ ಹೌದಾ? ಮಾತಾಜಿ? ಹಾ ಮಾತಾಜಿ, ಒಂದು 2 minutes ಮಾತಾಜಿ. ಓದ್ತೀನಿ ಮಾತಾಜಿ, ನೆಕ್ಸ್ಟ್ ಓದ್ತೀನಿ. ಓಕೆ ಮಾತಾಜಿ. ಮಾತಾಜಿ ನಾನು ಓದ್ಲಾ? ನಾನ್ ನಿಮ್ಗೆ ಹೇಳ್ತೀನಿ ಮಾತಾಜಿ. ಕಾಂತಮಣಿ ಮಾತಾಜಿ. ಆಯ್ತಾಯ್ತು. ಓಕೆ, ಕಾಂತಮಣಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅವನು ಮತ್ತೆ ತಮ್ಮೊಡನೆ ಆಟವಾಡಲು ಬಿಡುವುದಿಲ್ಲ ಎಂದು ಅವನ ಜೊತೆ ಆಡುತ್ತಿದ್ದ ಹುಡುಗರು ಹೇಳಿದರು. ಕೃಷ್ಣನಿಗೆ ಹೆದರಿಕೆಯಾಯಿತು. ಮನೆಗೆ ಹಿಂದಿರುವ ಬದಲು ಮತ್ತೆ ಹುಡುಗರೊಡನೆ ಆಡಲು ಹೋದ. ಆಗ ತಾಯಿ ಯಶೋದೆಯು ಹುಡುಗರನ್ನು ಗದರಿಸಿ ಕೃಷ್ಣನಿಗೆ ಹೀಗೆ ಹೇಳಿದಳು, ನನ್ನ ಮುದ್ದು ಕೃಷ್ಣ, ನೀನು ಬೀದಿಯ ಹುಡುಗ ಎಂದು ಕೊಟ್ಟಿದ್ದೀಯಾ? ನಿನಗೆ ಮನೆ ಇಲ್ಲವೇ? ದಯವಿಟ್ಟು ಮನೆಗೆ ಬಾ. ಒಳಗಿನಿಂದ ಆಟವಾಡಿ ನಿನ್ನ ದೇಹವು ಕೊಳೆಯಾಗಿರುವುದು ಕಾಣುತ್ತಿದೆ. ಮನೆಗೆ ಬಂದು ಸ್ನಾನ ಮಾಡು. ಅಲ್ಲದೆ ಇವತ್ತು ನಿನ್ನ ಹುಟ್ಟು ಹಬ್ಬ. ನೀನು ಮನೆಗೆ ಬಂದು ಬ್ರಾಹ್ಮಣರಿಗೆ ಗೋದಾನ ಮಾಡಬೇಕು. ನಿನ್ನ ಜೊತೆ ಆಟಗಾರರನ್ನು ಅವರ ತಾಯಂದಿರು ಒಡವೆಗಳಿಂದ ಹೇಗೆ ಅಲಂಕರಿಸಿದ್ದಾರೆ ನೋಡಿದೆಯಾ? ನೀನು ಶುಚಿಯಾಗಿ ಒಳ್ಳೆಯ ಉಡುಪು ಮತ್ತು ಒಡವೆಗಳಿಂದ ಅಲಂಕಾರ ಮಾಡಿಕೊಳ್ಳಬೇಕು. ಆದುದರಿಂದ ದಯವಿಟ್ಟು ಮನೆಗೆ ಬಾ, ಸ್ನಾನ ಮಾಡು, ಸೊಗಸಾದ ಉಡುಪನ್ನು ಹಾಕಿಕೊ. ಅನಂತರ ನೀನು ಮತ್ತೆ ಆಟಕ್ಕೆ ಹೋಗಬಹುದು. ಹೀಗೆ ಬ್ರಹ್ಮ ಮತ್ತು ಶಿವ ಇಂತಹ ಮಹಾನ್ ದೇವತೆಗಳು ಪೂಜಿಸಬಹುದಾದ ಕೃಷ್ಣ ಮತ್ತು ಬಲರಾಮರನ್ನು ತಾಯಿ ಯಶೋದೆಯು ಮನೆಗೆ ಬರುವಂತೆ ಕರೆದಳು. ಅವಳು ತನ್ನ ಮಕ್ಕಳು ಎಂದೇ ಭಾವಿಸಿದ್ದಳು. ತಾಯಿ ಯಶೋದೆಯ ಮಕ್ಕಳಾದ ಕೃಷ್ಣ ಮತ್ತು ಬಲರಾಮರು ಮನೆಗೆ ಬಂದಾಗ ಅವಳು ಅವರಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಒಳ್ಳೆಯ ಉಡುಪನ್ನು ಹಾಕಿ ಒಡವೆಗಳನ್ನು ತೊಡಿಸಿದಳು. ಅನಂತರ ಬ್ರಾಹ್ಮಣರನ್ನು ಕರೆ ಕಳುಹಿಸಿ ಕೃಷ್ಣನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತನ್ನ ಮಕ್ಕಳ ಮೂಲಕ ಹಲವು ಗೋವುಗಳನ್ನು ದಾನ ಮಾಡಿದಳು. ಹೀಗೆ ಅವಳು ಮನೆಯಲ್ಲಿ ಕೃಷ್ಣನ ಹುಟ್ಟುಹಬ್ಬವನ್ನು ಆಚರಿಸಿದಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಸತ್ಯಮೂರ್ತಿ ಪ್ರಭುಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಈ ಘಟನೆ ನಂತರ ಎಲ್ಲ ಗೋಪಾಲಕರು ಸಭೆ ಸೇರಿದರು. ನಂದ ಮಹಾರಾಜನು ಅಧ್ಯಕ್ಷತೆಯನ್ನು ವಹಿಸಿದ. ರಾಕ್ಷಸರಿಂದ ಮಹಾವನಕ್ಕೆ ಒದಗುತ್ತಿದ್ದ ವಿಪತ್ತುಗಳನ್ನು ನಿವಾರಿಸುವುದು ಹೇಗೆ ಎಂದು ಅವರು ತಮ್ಮಲ್ಲೇ ಸಮಾಲೋಚನೆ ಮಾಡಿದರು. ನಂದ ಮಹಾರಾಜನ ತಮ್ಮ ಉಪನಂದನು ಸಭೆಯಲ್ಲಿದ್ದ. ಅವನು
ವಿದ್ವಾಂಸ ಮತ್ತು ಅನುಭವಿ ಎಂದು ಜನ ಗೌರವಿಸುತ್ತಿದ್ದರು ಮತ್ತು ಅವನು ಕೃಷ್ಣ ಬಲರಾಮರ ಹಿತೈಷಿ. ಅವನೊಬ್ಬ ಮುಖಂಡ. ಅವನು ಸಭೆಯನ್ನು ಉದ್ದೇಶಿಸಿ ಹೀಗೆ ಹೇಳಿದನು: ನನ್ನ ಪ್ರೀತಿಯ ಸ್ನೇಹಿತರೆ, ಇಲ್ಲಿನ ಶಾಂತಿಯನ್ನು ಭಂಗಗೊಳಿಸಲು ಮಹಾರಾಕ್ಷಸರು ಮತ್ತೆ ಮತ್ತೆ ಇಲ್ಲಿಗೆ ಬರುತ್ತಿರುವುದನ್ನು ಕಾಣುತ್ತಿದ್ದೇವೆ. ವಿಶೇಷವಾಗಿ ಅವರು ಸಣ್ಣ ಮಕ್ಕಳನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ. ಆದುದರಿಂದ ನಾವು ಈ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಬೇಕು. ಪೂತನಿ ಮತ್ತು ಕೃಷ್ಣರ ವಿಷಯವನ್ನು ಯೋಚಿಸಿ ಅಂತಹ ಮಹಾರಾಕ್ಷಸಿಯ ಕೈಗಳಿಂದ ಕೃಷ್ಣನು ತಪ್ಪಿಸಿಕೊಂಡದ್ದು ಶ್ರೀಹರಿಯ ಕೃಪೆಯಲ್ಲದೆ ಬೇರೇನೂ ಅಲ್ಲ. ಅದಾದ ನಂತರ ಸುಂಟರ ಗಾಳಿಯ ರಾಕ್ಷಸನು ಕೃಷ್ಣನನ್ನು ಆಕಾಶಕ್ಕೆ ಕೊಂಡೊಯ್ದು ಶ್ರೀಹರಿಯ ಕೃಪೆಯಿಂದ ಕೃಷ್ಣನು ಉಳಿದುಕೊಂಡ. ರಾಕ್ಷಸನು ಕಲ್ಲಿನ ಮೇಲೆ ಬಿದ್ದು ಸತ್ತ. ಇತ್ತೀಚೆಗೆ ಮಗು ಎರಡು ಮರಗಳ ಮಧ್ಯೆ ಆಟವಾಡುತ್ತಿದ್ದಾಗ ಮರಗಳು ರಪ್ಪನೆ ಬಿದ್ದು ಹೋದವು. ಆದರೂ ಮಗುವಿಗೆ ಏನೂ ಅಪಾಯವಾಗಲಿಲ್ಲ. ಶ್ರೀಹರಿಯು ಅವನನ್ನು ರಕ್ಷಿಸಿದ. ಈ ಮಗುವು ಅಥವಾ ಅವನ ಜೊತೆಗೆ ಆಡುತ್ತಿದ್ದ ಬೇರಾವ ಮಗು ಮರಗಳಿಗೆ ಸಿಕ್ಕಿ ಜಜ್ಜಿ ಹೋಗಿದ್ದರೆ ಎಂತಹ ಅನಾಹುತವಾಗುತ್ತಿತ್ತು ಯೋಚಿಸಿ. ಈ ಎಲ್ಲಾ ಘಟನೆಗಳನ್ನು ಕುರಿತು ಯೋಚಿಸಿದರೆ ಈ ಸ್ಥಳದಲ್ಲಿ ನಮಗೆ ಕ್ಷೇಮವಿಲ್ಲ ಎಂದು ನಿರ್ಣಯಿಸಬೇಕಾಗುತ್ತದೆ. ನಾವು ಹೊರಟು ಹೋಗೋಣ. ಪ್ರಭು ಹರಿಯ ಕೃಪೆಯು ಈವರೆಗೆ ನಮ್ಮಲ್ಲಿ ವಿವಿಧ ಅನಾಹುತಗಳಿಂದ ಕಾಪಾಡಿದೆ. ಈಗ ನಾವು ಎಚ್ಚರಗೊಳ್ಳಬೇಕು. ಈ ಸ್ಥಳಗಳನ್ನು ಬಿಟ್ಟು ನಾವು ಶಾಂತವಾಗಿ ಬದುಕಲು ಸಾಧ್ಯವಿರುವ ಯಾವುದಾದರೂ ಸ್ಥಳಕ್ಕೆ ಹೋಗೋಣ. ವೃಂದಾವನ ಎನ್ನುವ ಹೆಸರಿನ ಅರಣ್ಯಕ್ಕೆ ಹೋಗೋಣ. ಅಲ್ಲಿ ಈಗ ತಾನೇ ಹೊಸ ಗಿಡ ಮೂಲಿಕೆಗಳು ಬೆಳೆದಿವೆ. ನಮ್ಮ ಗೋವುಗಳಿಗೆ ಮೇಯಲು ತುಂಬಾ ಅನುಕೂಲವಾದ ಸ್ಥಳ. ನಾವು ನಮ್ಮ ಕುಟುಂಬಗಳವರು, ಗೋಪಿಯರು, ಅವರ ಮಕ್ಕಳು ಇಲ್ಲಿ ಶಾಂತಿಯಿಂದ ಬದುಕಬಹುದು. ವೃಂದಾವನದ ಬಳಿ ಬಹು ಸುಂದರವಾದ ಗೋವರ್ಧನಗಿರಿ ಇದೆ. ನಮ್ಮ ದನಕರುಗಳಿಗೆ ಹೊಸದಾಗಿ ಬೆಳೆದ ಹುಲ್ಲುಗಳು ಮತ್ತು ಮೇವಿದೆ. ಆದ್ದರಿಂದ ಅಲ್ಲಿ ವಾಸ ಮಾಡಲು ಕಷ್ಟವೇನೂ ಇಲ್ಲ. ನಾವು ಇಲ್ಲಿ ಕಾಲವನ್ನು ವ್ಯರ್ಥವಾಗಿ ಕಳೆಯಬೇಕಾಗಿಲ್ಲ. ನಾವೆಲ್ಲ ಕೂಡಲೇ ಈ ಸುಂದರ ಸ್ಥಳಕ್ಕೆ ಹೋಗಬೇಕು. ನಾನು ಸಲಹೆ ಮಾಡುತ್ತೇನೆ. ನಿಮಗೆ ಒಪ್ಪಿಗೆ ಆದರೆ ಗೋವುಗಳನ್ನು ಮುಂದೆ ಇಟ್ಟುಕೊಂಡು ನಾವು ಅಲ್ಲಿಗೆ ಹೋಗೋಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು ಪ್ರಭುಜಿ. ಧನ್ಯವಾದ. ರೀಮಾ ಮಾತಾಜಿ, ಓದಿ ಮಾತಾಜಿ. ಹಾ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಉಪನಂದನ ಮಾತುಗಳನ್ನು ಕೇಳಿ ಗೋಪಾಲಕರೆಲ್ಲ ಕೂಡಲೇ ಒಪ್ಪಿದರು. ನಾವು ಕೂಡಲೇ ಅಲ್ಲಿಗೆ ಹೋಗೋಣ. ಎಲ್ಲರೂ ತಮ್ಮ ಮನೆಗಳ ಪೀಠೋಪಕರಣಗಳನ್ನು, ಪಾತ್ರೆಗಳನ್ನು ಗಾಡಿಗಳಿಗೆ ತುಂಬಿಸಿದರು. ವೃಂದಾವನಕ್ಕೆ ಹೋಗಲು ಸಿದ್ಧವಾದರು. ಗ್ರಾಮದ ವೃದ್ಧರು, ಮಕ್ಕಳು ಮತ್ತು ಸ್ತ್ರೀಯರನ್ನು ಪೀಠಗಳಲ್ಲಿ ಕೂಡಿಸಿದರು. ಗೋಪಾಲಕರು ಗಾಡಿಗಳ ಹಿಂದೆ ನಡೆಯಲು ಬಿಲ್ಲು ಬಾಣಗಳೊಡನೆ ಸಿದ್ಧವಾದರು. ಎಲ್ಲ ಹಸುಗಳನ್ನು, ಎತ್ತುಗಳನ್ನು, ಕರುಗಳನ್ನು ಮುಂದೆ ಬಿಟ್ಟರು. ಗಂಡಸರು ಬಿಲ್ಲು ಬಾಣಗಳನ್ನು ಹಿಡಿದು ಗೋ ಮಂದೆಗಳ ಸುತ್ತೂ ನಿಂತು ಕಹಳೆ ಕೊಂಬುಗಳನ್ನು ಊದಿದರು. ಹೀಗೆ ಸದ್ದು ಗದ್ದಲಗಳ ಮಧ್ಯೆ ಅವರು ವೃಂದಾವನಕ್ಕೆ ಹೊರಟರು. ವ್ರಜದ ಸ್ತ್ರೀಯರನ್ನು ಯಾರು ವರ್ಣಿಸಲು ಸಾಧ್ಯ? ಅವರೆಲ್ಲರೂ ಗಾಡಿಗಳಲ್ಲಿ ಕುಳಿತರು. ಒಡವೆಗಳನ್ನು, ಬೆಲೆ ಬಾಳುವ ಸೀರೆಗಳನ್ನು ಧರಿಸಿ ಅಲಂಕರಿಸಿಕೊಂಡಿದ್ದರು. ಅವರು ಎಂದಿನಂತೆ ಮಗು ಕೃಷ್ಣನ ಬಾಲಲೀಲೆಗಳನ್ನು ಹಾಡಲು ಪ್ರಾರಂಭಿಸಿದರು. ತಾಯಿ ಯಶೋದೆ ಮತ್ತು ತಾಯಿ ರೋಹಿಣಿಯರು ಬೇರೊಂದು ಗಾಡಿಯಲ್ಲಿ ಕುಳಿತಿದ್ದರು. ಕೃಷ್ಣ ಬಲರಾಮರು ಅವರ ತೊಡೆಯ ಮೇಲೆ ಕುಳಿತಿದ್ದರು. ಗಾಡಿಯಲ್ಲಿ ಹೋಗುತ್ತಾ ತಾಯಿ ರೋಹಿಣಿ ಮತ್ತು ಯಶೋದೆಯರು ಕೃಷ್ಣ ಬಲರಾಮರೊಂದಿಗೆ ಮಾತನಾಡುತ್ತಿದ್ದರು. ಅವರ ಮಾತಿನ ಸಂತೋಷವನ್ನು ಅನುಭವಿಸುತ್ತಿದ್ದಾಗ ಅವರು ಬಹು ಸುಂದರಿಯರಾಗಿ ಕಂಡರು. ವೃಂದಾವನದಲ್ಲಿ ಪ್ರತಿಯೊಬ್ಬರು ಶಾಶ್ವತವಾಗಿ ಬಹು ಶಾಂತಿಯಿಂದ ಮತ್ತು ಸುಖವಾಗಿ ಬಾಳುತ್ತಾರೆ. ವೃಂದಾವನವನ್ನು ತಲುಪಿದಾಗ ಅವರು ವೃಂದಾವನವನ್ನು ಸುತ್ತುಗಟ್ಟಿ ಗಾಡಿಗಳನ್ನೆಲ್ಲ ಒಟ್ಟಿಗೆ ಇಟ್ಟರು. ಯಮುನಾ ನದಿಯ ತೀರದಲ್ಲಿ ಗೋವರ್ಧನಗಿರಿಯ ಸೌಂದರ್ಯವನ್ನು ನೋಡಿದ ನಂತರ ಮನೆಗಳನ್ನು ಕಟ್ಟಲು ಪ್ರಾರಂಭಿಸಿದರು. ಸಮವಯಸ್ಕರು ಒಟ್ಟಿಗೆ ಓಡಾಡುತ್ತಿದ್ದರು. ಮಕ್ಕಳು ತಮ್ಮ ತಂದೆ ತಾಯಿಯರೊಡನೆ ಮಾತನಾಡುತ್ತಿದ್ದರು. ವೃಂದಾವನದ ನಿವಾಸಿಗಳಿಗೆಲ್ಲ ಬಹು ಸಂತೋಷವಾಯಿತು. ಈ ಕಾಲದಲ್ಲಿ ಕೃಷ್ಣ ಮತ್ತು ಬಲರಾಮರಿಗೆ ಕರುಗಳನ್ನು ನೋಡಿಕೊಳ್ಳುವ ಕೆಲಸವನ್ನು ವಹಿಸಲಾಯಿತು. ಗೋಪಾಲಕ ಬಾಲನ ಮೊದಲ ಕರ್ತವ್ಯ ಪುಟ್ಟ ಕರುಗಳನ್ನು ನೋಡಿಕೊಳ್ಳುವುದು. ಅವರ ಬಾಲ್ಯದ ಪ್ರಾರಂಭದಿಂದ ಹುಡುಗರಿಗೆ ಇದರಲ್ಲಿ ಶಿಕ್ಷಣವನ್ನು ಕೊಡುತ್ತಾರೆ. ಆದುದರಿಂದ ಇತರ ಪುಟ್ಟ ಗೋಪಾಲಕ ಹುಡುಗರೊಂದಿಗೆ ಕೃಷ್ಣ ಮತ್ತು ಬಲರಾಮರು ಹುಲ್ಲುಗಾವಲಿಗೆ ಹೋಗಿ ಕರುಗಳನ್ನು ವಹಿಸಿಕೊಂಡರು ಮತ್ತು ತಮ್ಮ ಆಟದ ಗೆಳೆಯರೊಂದಿಗೆ ಆಟವಾಡಿದರು. ಕರುಗಳನ್ನು ನೋಡಿಕೊಳ್ಳುವಾಗ ಒಮ್ಮೊಮ್ಮೆ ಅಣ್ಣ ತಮ್ಮಿದರು ತಮ್ಮ ಕೊಳಲುಗಳನ್ನು ನುಡಿಸುತ್ತಿದ್ದರು. ಅವರು ಅಮಲಕಿ ಹಣ್ಣುಗಳು ಮತ್ತು ಬೆಳೆದ ಹಣ್ಣುಗಳೊಡನೆ ಚಿಕ್ಕ ಮಕ್ಕಳು ಚೆಂಡನ್ನಿಟ್ಟುಕೊಂಡು ಆಡುವಂತೆ ಆಡುತ್ತಿದ್ದರು. ಕೆಲವೊಮ್ಮೆ ಅವರು ನರ್ತನ ಮಾಡುತ್ತಿದ್ದರು ಮತ್ತು ತಮ್ಮ ಕಿರುಗೆಜ್ಜೆಗಳಿಂದ ಹಿತವಾದ ಶಬ್ದವನ್ನು ಮಾಡುತ್ತಿದ್ದರು. ಒಮ್ಮೊಮ್ಮೆ ಅವರು ಕಂಬಳಿಗಳನ್ನು ಹೊದ್ದುಕೊಂಡು ತಾವು ಎತ್ತುಗಳು ಮತ್ತು ದನಗಳು ಎಂದು ಆಡುತ್ತಿದ್ದರು.
ಹೀಗೆ ಕೃಷ್ಣ ಮತ್ತು ಬಲರಾಮರು ಆಟವಾಡುತ್ತಿದ್ದರು. ಅಣ್ಣ ತಮ್ಮಂದಿರು ಎತ್ತುಗಳನ್ನು ಮತ್ತು ಹಸುಗಳನ್ನು ಅನುಕರಿಸಿ ಗೂಳಿಗಳ ಆಟವಾಡುತ್ತಿದ್ದರು. ಕೆಲವು ಸಲ ಅವರು ವಿವಿಧ ಪ್ರಾಣಿ ಪಕ್ಷಿಗಳು ಕೂಗುವುದನ್ನು ಅನುಕರಿಸುತ್ತಿದ್ದುದುಂಟು. ಹೀಗೆ ಅವರು ಸಾಮಾನ್ಯರಾದ ಮತ್ತು ಈ ಜಗತ್ತಿನ ಮಕ್ಕಳಂತೆ ಬಾಲಲೀಲೆಗಳಲ್ಲಿ ಸಂತೋಷಪಟ್ಟರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಮಾತಾಜಿ ಓದಿ ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಒಮ್ಮೆ ಕೃಷ್ಣನು ಬಲರಾಮನು ಯಮುನಾ ನದಿಯ ತೀರದಲ್ಲಿ ಆಡುತ್ತಿದ್ದಾಗ ವತ್ಸಾಸುರ ಎಂಬ ರಾಕ್ಷಸನು ಆ ಸೋದರರನ್ನು ಕೊಲ್ಲಲು ಒಂದು ಕರುವಿನ ರೂಪವನ್ನು ಧರಿಸಿ ಬಂದನು. ಕರುವಿನ ರೂಪವನ್ನು ಧರಿಸಿದ್ದುದರಿಂದ ರಾಕ್ಷಸನು ಇತರ ಕರುಗಳೊಡನೆ ಬೆರೆಯುವುದು ಸುಲಭವಾಯಿತು. ಆದರೂ ಕೃಷ್ಣನು ಇದನ್ನು ವಿಶೇಷವಾಗಿ ಗಮನಿಸಿದನು. ರಾಕ್ಷಸನ ಬರುವಿಕೆಯನ್ನು ಕುರಿತು ಕೂಡಲೇ ಬಲರಾಮನಿಗೆ ತಿಳಿಸಿದನು. ಅಣ್ಣ ತಮ್ಮಂದಿರು ಅವನ ಹಿಂದೆಯೇ ಹೋಗಿ ಸದ್ದಿಲ್ಲದೆ ಅವನನ್ನು ಹಿಡಿದುಕೊಂಡರು. ಕೃಷ್ಣನು ಆ ರಾಕ್ಷಸ ಕರುವಿನ ಹಿಂದಿನ 2 ಕಾಲುಗಳನ್ನು ಬಾಲವನ್ನು ಹಿಡಿದುಕೊಂಡು ಅದನ್ನು ರಭಸವಾಗಿ ಸುತ್ತಿಸಿ ಒಂದು ಮರಕ್ಕೆ ಎಸೆದನು. ರಾಕ್ಷಸನು ಪ್ರಾಣವನ್ನು ಕಳೆದುಕೊಂಡು ಮರದ ಮೇಲಿಂದ ಭೂಮಿಗೆ ಬಿದ್ದನು. ರಾಕ್ಷಸನು ನೆಲದ ಮೇಲೆ ಸತ್ತಾಗ ಕೃಷ್ಣನ ಆಟದ ಗೆಳೆಯರೆಲ್ಲ ಒಳ್ಳೆಯ ಕೆಲಸ ಮಾಡಿದೆ ಎಂದು ಅಭಿನಂದಿಸಿದರು. ಆಕಾಶದಲ್ಲಿ ನೆರೆದಿದ್ದ ದೇವತೆಗಳು ಬಹು ಸಂತೋಷದಿಂದ ಪುಷ್ಪವೃಷ್ಟಿ ಮಾಡಿದರು. ಈ ರೀತಿಯಲ್ಲಿ ಸಮಸ್ತ ಸೃಷ್ಟಿಯ ಪಾಲಕರಾದ ಕೃಷ್ಣ ಮತ್ತು ಬಲರಾಮರು ಪ್ರತಿದಿನವೂ ಕರುಗಳನ್ನು ನೋಡಿಕೊಳ್ಳುತ್ತಿದ್ದರು. ಹೀಗೆ ವೃಂದಾವನದಲ್ಲಿ ಗೋಪಪಾಲಕರಾಗಿ ತಮ್ಮ ಬಾಲಲೀಲೆಗಳನ್ನು ಸವಿದರು. ತಮ್ಮ ಕರುಗಳಿಗೆ ನೀರು ಕುಡಿಸಲೆಂದು ಎಲ್ಲ ಗೋಪಬಾಲಕರು ಪ್ರತಿನಿತ್ಯವೂ ಯಮುನಾ ನದಿಯ ದಡಕ್ಕೆ ಹೋಗುತ್ತಿದ್ದರು. ಸಾಮಾನ್ಯವಾಗಿ ಕರುಗಳು ಯಮುನೆಯ ನೀರನ್ನು ಕುಡಿಯುತ್ತಿದ್ದಾಗ ಬಾಲಕರೂ ಕುಡಿಯುತ್ತಿದ್ದರು. ಒಂದು ದಿನ ನೀರನ್ನು ಕುಡಿದವರು ನದಿಯ ತೀರದಲ್ಲಿ ಕುಳಿತಿದ್ದಾಗ ಬಾತುಕೋಳಿಯಂತೆ ಇದ್ದ ಒಂದು ಗುಡ್ಡದ ಗಾತ್ರವಿದ್ದ ಒಂದು ದೊಡ್ಡ ಪ್ರಾಣಿಯನ್ನು ಕಂಡರು. ಅದರ ಮೇಲ್ಭಾಗವು ಸಿಡಿಲಿನಷ್ಟು ಬಲಶಾಲಿಯಾಗಿತ್ತು. ಆ ಅಸಾಧಾರಣ ಪ್ರಾಣಿಯನ್ನು ಕಂಡಾಗ ಅವರು ಹೆದರಿಕೊಂಡರು. ಆ ಪ್ರಾಣಿಯ ಹೆಸರು ಬಕಾಸುರ. ಬಕಾಸುರನು ಕಂಸನ ಸ್ನೇಹಿತ. ಅವನು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡು ಕೂಡಲೇ ತನ್ನ ಚುಚ್ಚುವ ಹರಿತವಾದ ಕೊಕ್ಕಿನಿಂದ ಕೃಷ್ಣನ ಮೇಲೆ ಆಕ್ರಮಣ ಮಾಡಿ ಅವನನ್ನು ನುಂಗಿಬಿಟ್ಟನು. ಹೀಗೆ ಕೃಷ್ಣನನ್ನು ಅವನು ನುಂಗಿಬಿಟ್ಟಾಗ ಬಲರಾಮನ ನಾಯಕತ್ವದಲ್ಲಿದ್ದ ಹುಡುಗರಿಗೆ ಮರಣ ಭಯವಾಯಿತು. ಆದರೆ ಬಕಾಸುರನು ಕೃಷ್ಣನನ್ನು ನುಂಗುತ್ತಿದ್ದಾಗ ಅವನಿಗೆ ಬೆಂಕಿಯಂತೆ ಉರಿಯುವ ಅನುಭವವಾಯಿತು. ಇದಕ್ಕೆ ಕಾರಣ ಕೃಷ್ಣನ ಹೊಳೆಯುವ ಪ್ರಭೆ. ರಾಕ್ಷಸನು ಕೂಡಲೇ ಕೃಷ್ಣನನ್ನು ಬಾಯಿಯಿಂದ ಉಗುಳಿ ತನ್ನ ಕೊಕ್ಕಿನಿಂದ ಕಚ್ಚಿ ಅವನನ್ನು ಕೊಲ್ಲಲು ಪ್ರಯತ್ನಿಸಿದ. ಕೃಷ್ಣನು ನಂದ ಮಹಾರಾಜನ ಮಗುವಿನ ಪಾತ್ರವನ್ನು ವಹಿಸಿದ್ದರೂ ಅವನು ಸೃಷ್ಟಿಕರ್ತನಾದ ಬ್ರಹ್ಮದೇವನ ನಿಜವಾದ ತಂದೆ ಎನ್ನುವುದು ಬಕಾಸುರನಿಗೆ ತಿಳಿದಿರಲಿಲ್ಲ. ದೇವತೆಗಳಿಗೆ ಆನಂದ ಸಾಗರನು ಸಾಧು ಸಜ್ಜನರ ಪಾಲಕನೂ ಆದ ಯಶೋಧಾನಂದನನು ಆ ಬೃಹದಾಕಾರದ ಬಾತುಕೋಳಿಯ ಕೊಕ್ಕನ್ನು ಹಿಡಿದುಕೊಂಡು ತನ್ನ ಗೋಪಾಲಕ ಗೆಳೆಯರ ಮುಂದೆ ಮಗುವು ಹುಲ್ಲಿನ ಎಸಳನ್ನು ಸೀಳುವಷ್ಟು ಸುಲಭವಾಗಿ ರಾಕ್ಷಸನ ಬಾಯನ್ನು ಸೀಳಿದನು. ಸ್ವರ್ಗಲೋಕಗಳ ನಿವಾಸಿಗಳು ಅತ್ಯಂತ ಸುವಾಸನೆಯ ಹೂವಾದ ಚಮೇಲಿಯಂತಹ ಹೂಗಳನ್ನು ತಮ್ಮ ಅಭಿನಂದನೆಯ ಸಂಕೇತವಾಗಿ ಆಕಾಶದಿಂದ ವೃಷ್ಟಿ ಮಾಡಿದರು. ಪುಷ್ಪವೃಷ್ಟಿಯೊಡನೆ ಕಹಳಗಳು, ಮೃದಂಗಗಳು ಮತ್ತು ಶಂಖಗಳ ನಾದದ ಕಂಪನವಾಯಿತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಪುಷ್ಪವೃಷ್ಟಿಯನ್ನು ಕಂಡು ಸ್ವರ್ಗಲೋಕದ ನಾದಗಳನ್ನು ಕೇಳಿದಾಗ ಅವನ ಜೊತೆಯ ಹುಡುಗರಿಗೆ ತುಂಬಾ ಆಶ್ಚರ್ಯವಾಯಿತು. ಕೃಷ್ಣನನ್ನು ಕಂಡಾಗ ಬಲರಾಮನನ್ನು ಒಳಗೊಂಡು ಎಲ್ಲಾ ಹುಡುಗರಿಗೂ ಮತ್ತೆ ಉಸಿರು ಬಂದಂತಾಯಿತು. ಕೃಷ್ಣನು ತಮ್ಮ ಕಡೆಗೆ ಬರುತ್ತಿದ್ದುದನ್ನು ಕಂಡು ನಂದನ ಮಗನನ್ನು ಅಪ್ಪಿಕೊಂಡು ತಮ್ಮ ಎದೆಗೆ ಒತ್ತಿಕೊಂಡರು. ಅನಂತರ ಅವರೆಲ್ಲರೂ ತಮ್ಮ ರಕ್ಷಣೆಯಲ್ಲಿದ್ದ ಕರುಗಳನ್ನು ಒಂದೆಡೆ ಸೇರಿಸಿ ಮನೆಗೆ ಹೊರಟರು. ಮನೆಯನ್ನು ಸೇರಿ ಅವರು ನಂದಕುವರನ ಅದ್ಭುತ ಚಟುವಟಿಕೆಗಳನ್ನು ಕುರಿತು ಮಾತನಾಡಲು ಪ್ರಾರಂಭಿಸಿದರು. ಹುಡುಗರಿಂದ ಕಥೆಯನ್ನು ಕೇಳಿ ಗೋಪಿಯರಿಗೂ ಗೋಪಾಲರಿಗೂ ತುಂಬಾ ಸಂತೋಷವಾಯಿತು. ಏಕೆಂದರೆ ಸಹಜವಾಗಿಯೇ ಅವರಿಗೆ ಕೃಷ್ಣನಲ್ಲಿ ಬಹು ಪ್ರೀತಿ. ಅವನ ಮಹಾತ್ಮೆಯನ್ನು, ವಿಜಯದ ಕಾರ್ಯಗಳನ್ನು ಕೇಳಿ ಅವರ ಪ್ರೀತಿಯು ಹೆಚ್ಚಿತು.
ಮಗು ಕೃಷ್ಣನು ಸಾವಿನ ಬಾಯಿಂದ ಪಾರಾದನೆಂದು ಭಾವಿಸಿ ಅವರು ಬಹು ಪ್ರೀತ್ಯಾದರಗಳಿಂದ ಅವನ ಮುಖವನ್ನು ನೋಡಿದರು. ಅವರಿಗೆ ತುಂಬಾ ಕಳವಳವಾಗಿತ್ತು. ಆದರೆ ಕೃಷ್ಣನಿಂದ ಬೇರೆಡೆ ಮುಖವನ್ನು ತಿರುಗಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಕೃಷ್ಣನ ಮೇಲೆ ರಾಕ್ಷಸರು ಎಷ್ಟೋ ಬಗೆಗಳಲ್ಲಿ ಎಷ್ಟೋ ಬಾರಿ ಆಕ್ರಮಣ ಮಾಡಿದ್ದರು. ಆದರೂ ರಾಕ್ಷಸರು ಸತ್ತರು. ಕೃಷ್ಣನಿಗೆ ಏನೂ ಅಪಾಯವಾಗಲಿಲ್ಲ ಎಂದು ಅವರು ತಮ್ಮಲ್ಲಿ ಮಾತನಾಡಿಕೊಂಡರು. ಅಷ್ಟೊಂದು ಭಯಂಕರ ದೇಹಗಳನ್ನು ಹೊಂದಿದ್ದ ಅಷ್ಟೊಂದು ಮಂದಿ ಮಹಾರಾಕ್ಷಸರನ್ನು ಕೃಷ್ಣನನ್ನು ಕೊಲ್ಲಲು ಪ್ರಯತ್ನಿಸಿದರು. ಆದರೆ ಶ್ರೀಹರಿಯ ಕೃಪೆಯಿಂದ ಅವರು ಒಂದಿಷ್ಟು ಘಾಸಿ ಮಾಡಿಕೊಳ್ಳಲಾಗಲಿಲ್ಲ. ಅದಕ್ಕೆ ಪ್ರತಿಯಾಗಿ ಅವರೆಲ್ಲರೂ ಬೆಂಕಿಯಲ್ಲಿ ಸಣ್ಣ ನೊಣಗಳು ನಾಶವಾಗುವಂತೆ ನಾಶವಾಗಿ ಹೋದರು. ವೇದಗಳಲ್ಲಿ ಮತ್ತು ಜ್ಯೋತಿಷಾಸ್ತ್ರದಲ್ಲಿ ತಮಗಿದ್ದ ವಿಶಾಲವಾದ ಜ್ಞಾನದಿಂದ ಗರ್ಗಮುನಿಯು ಈ ಹುಡುಗನ ಮೇಲೆ ಬಹುಮಂದಿ ರಾಕ್ಷಸರು ಆಕ್ರಮಣ ಮಾಡುತ್ತಾರೆ ಎಂದು ಭವಿಷ್ಯ ನುಡಿದುದನ್ನು ಅವರು ಜ್ಞಾಪಿಸಿಕೊಂಡರು. ಅವರ ಪ್ರತಿಯೊಂದು ಪದವು ನಿಜವಾಗುತ್ತಿದ್ದುದನ್ನು ಅವರೀಗ ಕಂಡರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಮಂಜುಳಾಗೆ ಮಾತಾಜಿ ಓದಿ. ಮಂಜುಳಾ ಮಾತಾಜಿ ಓದಿ. ಮಾತಾಜಿ ಇಲ್ಲಿಂದನಾ? ಹೌದು, ನಂದ ಮಹಾರಾಜನು. ನಂದ ಮಹಾರಾಜನು ಇತರ ಎಲ್ಲ ಹಿರಿಯ ಗೋಪಾಲಕರು ಶ್ರೀಕೃಷ್ಣ ಮತ್ತು ಬಲರಾಮರ ಬೆರಗುಗೊಳಿಸುವ ಚಟುವಟಿಕೆಗಳನ್ನು ಕುರಿತು ಮಾತನಾಡಿಕೊಳ್ಳುತ್ತಿದ್ದರು. ಅವರು ತಮ್ಮ ಮಾತಿನಲ್ಲಿ ಎಷ್ಟು ಮೈ ಮರೆಯುತ್ತಿದ್ದರು ಎಂದರೆ ಭೌತಿಕ ಬದುಕಿಗೆ ಅನಿವಾರ್ಯವಾದ 3 ಬಗೆಯ ನೋವುಗಳನ್ನು ಮರೆತರು. ಇದು ಕೃಷ್ಣ ಪ್ರಜ್ಞೆಯ ಪರಿಣಾಮ. ನಂದ ಮಹಾರಾಜನು 5000 ವರ್ಷಗಳ ಕೆಳಗೆ ಸವಿದುದನ್ನು ಕೃಷ್ಣ ಪ್ರಜ್ಞೆಯಲ್ಲಿರುವವರು ಕೃಷ್ಣನ ಮತ್ತು ಅವನ ಗೆಳೆಯರ ಅಲೌಕಿಕ ಲೀಲೆಗಳನ್ನು ಕುರಿತು ಮಾತನಾಡುವಷ್ಟರಿಂದಲೇ ಈಗಲೂ ಸವಿಯಬಹುದು. ಹೀಗೆ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿದ ಶ್ರೀರಾಮಚಂದ್ರನ ವಾನರರಂತೆ ಸಮುದ್ರ ಲಂಘನ ಮಾಡಿ ಲಂಕೆಗೆ ಹೋದ ಹನುಮಂತನಂತೆ ಬಲರಾಮ ಮತ್ತು ಕೃಷ್ಣರು ಬಾಲಲೀಲೆಗಳಿಂದ ಹರ್ಷಪಟ್ಟರು. ತಮ್ಮ ಗೆಳೆಯರೊಡನೆ ಇಂತಹ ಲೀಲೆಗಳನ್ನು ಅನುಕರಿಸಿ ತಮ್ಮ ಬಾಲ್ಯ ಜೀವನವನ್ನು ಸಂತೋಷವಾಗಿ ಕಳೆದರು. ವತ್ಸಾಸುರ ಮತ್ತು ಬಕಾಸುರರ ಸಂಹಾರ ಎನ್ನುವ 11ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಾಕ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಸಾಕು ಮಾತಾಜಿ, ನಾಳೆ ನಿಮ್ಮಿಂದಲೇ ಓದಿಸುವ ಇನ್ನೊಮ್ಮೆ. ಓಕೆ, ಧನ್ಯವಾದಗಳು ಮಾತಾಜಿ. ಗಾಯತ್ರಿ ದೇವಿ ಮಾತಾಜಿ ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ನಿನ್ನೆ ನಾವು ನಳಕುವರ ಮತ್ತೆ ಮಣಿಗ್ರೀವರ ಒಂದು ಮುಕ್ತಿಯ ಬಗ್ಗೆ ನೋಡಿದ್ವಿ, ಹೇಗೆ ಅವರಿಗೆ ಮೋಕ್ಷ ಪ್ರಾಪ್ತಿ ಆಯ್ತು ಅಂತ. ಅಂತಹ ಸಂದರ್ಭದಲ್ಲಿ ಅದು ಇನ್ನು ಹೀಗೆ ಅದೇ ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿ. ಹೇಗೆ ಅಂತಂದ್ರೆ ಆ ಜೋಡಿ ಆದಂತಹ ಅಶ್ವತ್ಥ ವೃಕ್ಷ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಅಶ್ವತ್ಥ ಅಲ್ಲ ಅರ್ಜುನ ವೃಕ್ಷಗಳು. ಸೊ ಆ ವೃಕ್ಷಗಳು ಕೆಳಗುಳ್ಳತ್ತೆ, ಮತ್ತೆ ಅಂತಹ ದೊಡ್ಡ ವೃಕ್ಷ ಬಿದ್ದಾಗ ಖಂಡಿತವಾಗ್ಲೂ ಸೌಂಡ್ ಆಗತ್ತೆ. ಹಾಗಾಗಿ ಎಲ್ರೂ ಆಚೆ ಬರ್ತಾರೆ. ಅದನ್ನು ನೋಡ್ದಂತಹವರು ಕೆಲವರು ಬಾಲಕರಿಗೆ ಅವ್ರಿಗೆ ಕಾಣಿಸಿರತ್ತೆ ಹೇಗೆ ಅಲ್ಲಿ ನಳಕುವರ ಮತ್ತೆ ಮಣಿಗ್ರೀವ ಆಚೆ ಬಂದ್ರು. ಅಂದ್ರೆ ಅಲ್ಲಿ ಎಷ್ಟು ಪ್ರಭೆ ಇತ್ತು. ಯಾಕೆ ಅಂತಂದ್ರೆ ಅವರೂ ಸಹ ಗಂಧರ್ವರು, ಅವರ ಒಂದು ಮುಕ್ತಿಯ ಒಂದು ಸಂದರ್ಭ ಬಂದಿತ್ತು, ಅಲ್ಲಿ ಭಗವಂತನನ್ನ ನೋಡ್ತಾ ಇದ್ದಾರೆ ಅವ್ರಿಗೆ. ಸೊ ಹಾಗಾಗಿ ಅವರಿಗೆ ಆ ಒಂದು ಅವರ ಒಂದು ಪಾಪದ ಪರಿಹಾರದ ಸಮಯ ಆಗಿ ಅವರು ಅಲ್ಲಿ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ ಅವರು ಅಲ್ಲಿಂದ ಹೊರಟೋಗ್ತಾರೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಎಲ್ಲ ನಂದವಾಸಿಗಳು ಮತ್ತೆ ಹುಡುಗರು ಎಲ್ಲರೂ ಗಾಬರಿ ಆಗಿರ್ತಾರೆ. ಮತ್ತೆ ನಂದ ಮಹಾರಾಜ ಮತ್ತೆ
ಯಶೋದೆ ಓಡಿ ಬರ್ತಾರೆ. ಹಾಗಾಗಿ ಏನಾಯ್ತು ನನ್ನ ಮಗನಿಗೆ ಅಂತ ಕಳವಳದಿಂದ ನೋಡಿದಾಗ ಅವರು ಅಲ್ಲಿ ಮರಗಳು ಬಿದ್ದೋಗಿರುತ್ತೆ. ಮತ್ತೆ ಕೃಷ್ಣನಿಗೆ ಕಟ್ಟಿದಂತ ಹಗ್ಗ ಹಾಗೆ ಇದೆ, ಆದ್ರೆ ಆ ಒರಳಕಲ್ಲು ಉರುಳ್ಕೊಂಡು ಬಂದು ಆ 2 ಮರಳಗಳನ್ನ ಬೀಳ್ಸಿರತ್ತೆ. ಸೊ ಅಂತಹ ದೊಡ್ಡ ಒರಳಕಲ್ಲು ಏನಾಯ್ತೋ ಅನ್ನೋ ಒಂದು ಗಾಬರಿ ಯಾರಿಗಾದ್ರೂ ಆಗುವಂಥದ್ದು. ಸೊ ಇದೆಲ್ಲ ಭೌತಿಕವಾದಂತಹ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಆದ್ರೆ ಅಲ್ಲಿ ಭಗವಂತ ಇರೋಂಥದ್ದು ದೇವೋತ್ತಮ ಪರಮ ಪುರುಷ. ಅವನು ಏನು ಬೇಕಾದ್ರೂ ಮಾಡಬಹುದು. ಯಾವುದೇ ಒಂದು ಸಂದರ್ಭದಲ್ಲೂ ಅವನು ಯಾವುದೇ ಒಂದು ಲೀಲೆಗಳನ್ನ ಮಾಡೋದಿಕ್ಕೆ ಅವನ ಅರ್ಹನಾಗಿರುವಂಥವನು. ಸೊ ಹಾಗಾಗಿ ಅವನ ಲೀಲೆಗಳನ್ನ ಯಾರೂ ಸಹ ಇದು ಏನು ಯಾಕೆ ಈ ರೀತಿ ಆಯ್ತು ಅಂತ ನಾವು ಎಣಿಕೆ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮತ್ತೆ 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 ಅವನ ಒಂದು ಲೀಲೆಗಳನ್ನ ಓದೋದ್ರಿಂದ ಕೇಳೋದ್ರಿಂದ ಅಲ್ಲಿ ಯಾಕೆ ಆ ಲೀಲೆಗಳಾಯ್ತು, ಮತ್ತೆ ಆ ಲೀಲೆಗಳಿಂದ ನಮಗೆ ಯಾವ ರೀತಿಯಾದಂತಹ ಒಂದು ಪಾಠ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಇಲ್ಲಿ ಏನಾಯ್ತು, ಎಲ್ಲರಿಗೂ ಗಾಬರಿ ಆಯ್ತು. ಆದ್ರೆ ಕೃಷ್ಣ ಅಲ್ಲಿ ನಗ್ತಾ ಇದ್ದ. ಮತ್ತೆ ಅಲ್ಲಿ ಇದ್ದಂತ ಹುಡುಗರು ಹೇಳ್ತಾರೆ, ಹೀಗಾಯ್ತು, 2 ಹುಡುಗರು ಬಂದ್ರು, ಆಚೆ ಬಂದ್ರು, ಅವ್ರು ಹೋದ್ರು ಎಲ್ಲ ಹೇಳ್ತಾರೆ. ಆದ್ರೆ ಅಲ್ಲಿದ್ದಂತಹ ಗೋಪಾಲಕರಲ್ಲಿ ಕೆಲವರು ನಂಬಲ್ಲ. ಯಾಕೆ ನಂಬಲ್ಲ ಅಂತಂದ್ರೆ ಇದು ತುಂಬಾ ಅತಿಮಾನುಷವಾಗಿರುವಂಥದ್ದು. ಸೊ ಹಾಗಾಗಿ ಅವರಿಗೆ ನಂಬಿಕೆ ಬರೋದಿಲ್ಲ. ಆದ್ರೂ 1-2-3 ಘಟನೆಗಳಾಗಿದೆ. ಪೂತನೆಯ ಘಟನೆ ಎಲ್ಲ ಆಯ್ತು. ಹಾಗಾಗಿ ಯಾಕೋ ಇಲ್ಲಿ ತುಂಬಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋದು ಅವರಲ್ಲಿ ಮನಸ್ಸಿಗೆ ಬಂತು. ಆದ್ರೆ ಇನ್ನೊಂದು ಏನ್ ಹೇಳ್ತಾರೆ, ನಂದ ಮಹಾರಾಜಂಗೆ ನಿನ್ನ ಮಗ ಇಂಥದನ್ನೆಲ್ಲ ಜಯಿಸ್ಕೋತಾನೆ ಅನ್ನೋದನ್ನ ಹೇಳ್ತಾರೆ. ಆಗ ನಂದ ಮಹಾರಾಜ ಮಗನನ್ನ ಹೊಗಳಿದ್ದಕ್ಕೆ ಅವರಿಗೆ ಸಂತೋಷ ಆಗತ್ತೆ, ಸ್ಮೈಲ್ ಮಾಡ್ತಾರೆ. ಮತ್ತೆ ಮೊದ್ಲು ಆ ಗಂಟನ್ನ ಬಿಚ್ಚಿಬಿಟ್ಟು ಮಗುನ ಅಲ್ಲಿಂದ ಬಿಡಿಸ್ತಾರೆ. ಕೃಷ್ಣ ಸಹ ಅದನ್ನೆಲ್ಲ ಅವರು ಗಾಬರಿ ಆಗಿರೋದು ಎಲ್ಲರನ್ನು ನೋಡಿ ಸಂತೋಷ ಪಡ್ತಾ ಇರ್ತಾನೆ, ನಗ್ತಾ ಇರ್ತಾನೆ. ಎಲ್ಲರ ಭಕ್ತರ ಒಂದು ಸಂಘ ಅಲ್ಲಿ ಇದೆ. ಸೊ ಹಾಗಾಗಿ ನಗ್ತಾ ಇರ್ತಾನೆ. ಮತ್ತೆ ಗೋಪಿಯರು ಮತ್ತೆ ಯಶೋದೆ ಎಲ್ಲರೂ ಮಗುನ ಎತ್ಕೊಳ್ತಾರೆ, ಮತ್ತೆ ಮುದ್ದಾಡ್ತಾರೆ. ಆ ಮಗು ಏನಾಯ್ತು ಅಂತ ತಮ್ಮ ತೊಡೆ ಮೇಲೆ ಹಾಕೊಂಡು ಅದನ್ನ ತಡ್ತಾ ಎಲ್ಲ ಇದ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಏನಾಯ್ತು, ಗೋಪಿಯರು ಮೊದಲನೇದಾಗಿ ಭಗವಂತನ ಒಂದು ಸಾನ್ನಿಧ್ಯವನ್ನ ಪಡಬೇಕಾದಂಥವ್ರು. ಸೊ ಹಾಗಾಗಿ ಕೃಷ್ಣ ಆ ಒಂದು ಇದನ್ನ ಸ್ವೀಕರಿಸ್ತಾ ಇರ್ತಾರೆ. ಅವ್ರು ಹೇಗೆ ಕೃಷ್ಣನನ್ನ ಸಮಾಧಾನಗೊಳಿಸ್ತಾ ಇರ್ತಾರೋ ಅದೇ ರೀತಿಯಲ್ಲಿ ಕೃಷ್ಣನೂ ಸಹ ಚಪ್ಪಾಳೆ ತಡ್ತಾ ಅವ್ರ ಕೈಯಲ್ಲಿ ಗೊಂಬೆಗಳಾಗಿರ್ತಾನೆ. ಸೊ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು, ಭಕ್ತರಿಗೆ ಅಧೀನ ಭಗವಂತ, ಭಕ್ತರಾಧೀನನಾಗಿರುವಂಥವನು. ಯಾರು ಶುದ್ಧ ಭಕ್ತರಾಗಿರ್ತಾರೋ ಅಂಥವ್ರ ಕೈಯಲ್ಲಿ ಅವನು ಒಂದು ಮಗು ಆಗೋದಿಕ್ಕೂ ಅವನು ಇಚ್ಛೆ ಪಡ್ತಾನೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಸೊ ಹೀಗೆ ಏನಾಗತ್ತೆ, ಇನ್ನು ಇಂತಹ ಒಂದು ಸಂದರ್ಭಗಳಲ್ಲಿ ಮುಂದೆ ಹೇಳ್ತಾ ಇದ್ದಾರೆ ಭಗವಂತ ಯಾವ ರೀತಿಲಿ ಅಂದ್ರೆ ನಾವು ನೋಡ್ಬಹುದು 5 ರಸಗಳಲ್ಲಿ ಭಗವಂತನ ಒಂದು ಸೇವೆಯನ್ನ ಮಾಡ್ತಾರೆ. ಯಾವ್ದದು 5 ರಸಗಳು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ವಾತ್ಸಲ್ಯ ರಸ, ಮಾಧುರ್ಯ ರಸ, ಶಾಂತ ಶಾಂತ, ದಾಸ್ಯ, ಸಖ್ಯ ಮತ್ತೆ ಮಾಧುರ್ಯ. ಸೊ ಯಾವುದೇ 5 ರಸಗಳಲ್ಲೂ ನಾವು ಭಗವಂತನನ್ನ ಪರಿಪೂರ್ಣವಾಗಿ ನಾವು ಅವನನ್ನ ಮಾಡಬಹುದು. ಹಾಗೆ ಅವರವರ ಒಂದು ಭಾವನೆಗಳಿಗೆ ಅನುಗುಣವಾಗಿ ಭಗವಂತ ಅವರನ್ನ ಸ್ಪಂದಿಸ್ತಾನೆ, ಅದು ಪರಿಪೂರ್ಣವಾಗಿದ್ದಾಗ. ಸೊ ಇಲ್ಲಿ ವಾತ್ಸಲ್ಯ ರಸವನ್ನ ಎಲ್ಲರಿಗೂ ವಿನಿಮಯ, ಅವರು ಮಾಡ್ತಾ ಇರುವಂತಹ ವಾತ್ಸಲ್ಯವನ್ನ ಅವನು ಸ್ವೀಕರಿಸ್ತಾ ಇದ್ದಾನೆ. ದೇವೋತ್ತಮ ಪರಮ ಪುರುಷ ನಾನು ಅನ್ನೋದನ್ನ ಎಲ್ಲೂ ವ್ಯಕ್ತಪಡಿಸಿಲ್ಲ. ಚಿಕ್ಕ ಮಗುವಾಗಿ ಹೇಗೆ ಅಂದ್ರೆ ನೋಡಿ, ಒಂದೊಂದ್ ಸರ್ತಿ ಯಶೋದೆ ತುಂಬಾ ಸಾಕಾಗಿ ಅವಳು ಮಜ್ಜಿಗೆಯನ್ನ ಕಡಿಬೇಕಾದ್ರೆ ನಾವು ಹೇಗೆ ನಮ್ಮ ಮಕ್ಕಳಿಗೆ ಹೇಳ್ತೀವಲ್ಲ, ಪುಟ ಹೋಗಿ ಆ ಮಣೆನ್ ತಗೊಂಬಾ ಅಂತ ಹೇಳಿದಾಗ ಕಷ್ಟನೋ ಸುಖನೋ ಹೇಳ್ಕೊಂಡ್ ಬರತ್ವೆ ಅಲ್ವಾ? ಅದೇ ರೀತಿ ಕೃಷ್ಣನು ಮಾಡಿ ತಾಯಿಯನ್ನ ಸಂತೋಷ ಪಡಿಸ್ತಾ ಇದ್ದ. ನೀನು ತಂದೆ ಆದಂಥವ್ರು ಅಷ್ಟೇ, ಅವರಿಗೆ ನನ್ನ ಮಗ ದೇವೋತ್ತಮ ಪರಮ ಪುರುಷ ಅನ್ನೋದೇ ತಿಳಿದಿಲ್ಲ. ಅವರು ಹಾಗೆ ಅವರ ಮಗುವನ್ನ ಬಳಸ್ತಾ ಇರ್ತಾರೆ. ಹೋಗು ನನ್ನ ಒಂದು ಪದರಕ್ಷೆನ ತಗೊಂಡ್ ಬಾ ಅಂತಂದ್ರೆ ಭಗವಂತ ನೋಡಿ ಅವರ ತಲೆಯ ಮೇಲೆ ಇಟ್ಕೊಂಡು ಪಾದರಕ್ಷೆಗಳನ್ನ ತಂದಿರುವಂಥದ್ದು. ಸೊ ಇಲ್ಲಿ ನಾವು ದೇವೋತ್ತಮ ಪರಮ ಪುರುಷ ಹೇಗೆ ಇಲ್ಲಿ ಅವತಾರವನ್ನ ತಾಳಿದಾಗ
ಆ ಭಕ್ತರಿಗೆ ಅವನು ಯಾವ ರೀತಿಯಾದಂತಹ ಸ್ಪಂದನೆಗಳನ್ನ ಕೊಡ್ತಾನೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ಅಲ್ಲಿ ನಾನು ದೇವೋತ್ತಮ ಪರಮಪುರುಷ, ನಾನ್ ಹೆಂಗ್ ನಿನ್ ಚಪ್ಲಿ ತರ್ಲಿ, ನಿನ್ನ ಒಂದು ಪಾದಕೆಗಳನ್ನ ತರ್ಲಿ, ಆ ರೀತಿಯಾದಂತ ಮನೋಭಾವ ಅಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಅಲ್ಲಿ ಅವನು ವಿನಿಮಯ ಮಾಡ್ತಾ ಇದ್ದಾನೆ, ಭಕ್ತರ ಒಂದು ರಸವನ್ನ ಸ್ವೀಕರಿಸ್ತಾ ಇದ್ದಾನೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹಾಗೆ ಅವನು ಎಲ್ಲರಲ್ಲೂ ಪ್ರತಿಸ್ಪಂದನೆಯನ್ನ ಮಾಡ್ತಾ ಇದ್ದ. ಗೋಪಿಯರು, ಗೋಪಿಕೆಯರು, ವೃಂದಾವನ ವಾಸಿಗಳು, ನಂದ ಮಹಾರಾಜ, ಮತ್ತೆ ಯಶೋಧ, ಮತ್ತು ಗೋಪಪಾಲಕರು ಎಲ್ಲರೊಂದಿಗೂ ಅವನ ಒಂದು ಸ್ನೇಹ ಹೇಗಿತ್ತು ಅಂತಂದ್ರೆ ಅವರವರ ಒಂದು ಭಾವಕ್ಕೆ ಅನುಗುಣವಾಗಿ ಇರುವಂಥದ್ದು. ಸೊ ಅದನ್ನ ಸ್ಪಂದನೆಯನ್ನ ಕೊಡ್ತಾ ಇದ್ದ. ಸೊ ಇನ್ನು ಇಂತಹ ಒಂದು ಸಂದರ್ಭದಲ್ಲಿ ಒಂದ್ಸರ್ತಿ ಏನಾಗತ್ತೆ, ಭಗವಂತ ಎಷ್ಟು ಪರಿಪೂರ್ಣ ಅಂತಂದ್ರೆ ಎಷ್ಟು ಸ್ಪಂದನೆಯನ್ನ ಮಾಡ್ತಾನೆ ಅಂದ್ರೆ, ಈ ಒಂದು ಸಣ್ಣ ಕತೆ. ಒಂದ್ ದಿವಸ ಒಬ್ಬ ಹಣ್ಣು ಮಾರುವಂಥವನು ಬರ್ತಾನೆ. ಹಣ್ಣು ಮಾರುವವನು ಬಂದಾಗ ಆಗಿನ ಕಾಲದಲ್ಲಿ ದುಡ್ಡು ಕೊಟ್ರೇನೆ ಸಾಮಾನು ಕೊಡೋದು, ಆ ರೀತಿ ಆಗಿರ್ಲಿಲ್ಲ. ಅಲ್ಲಿ ಎಕ್ಸ್ಚೇಂಜ್ ಆಫ್ ಐಟಮ್ಸ್ ಅಂತ ಏನ್ ಹೇಳ್ತೀವಿ, ಆ ರೀತಿಯಾಗಿ. ಸೊ ಅಲ್ಲಿ ಏನ್ ಮಾಡ್ತಾ ಇದ್ರು, ನಂದ ಮಹಾರಾಜ ಅವರ ಮನೆಯಲ್ಲಿದ್ದಂತಹ ಅಕ್ಕಿಯನ್ನ ಕೊಡ್ತಾ ಇದ್ದ. ಯಾಕೆಂದ್ರೆ ಎಲ್ಲರೂ ಮಾಡೋವಂಥದ್ದು, ಕೆಲಸ ಮಾಡುವಂಥದ್ದು ಹೊಟ್ಟೆಗಾಗಿ ಅಲ್ವಾ. ಸೊ ಹಾಗಾಗಿ ತಮ್ಮಲ್ಲಿದ್ದಂತಹ ಧನಧಾನ್ಯಗಳನ್ನ ಕೊಡ್ತಾ ಇದ್ರು, ಮತ್ತೆ ಅವ್ರು ತಂದಂತಹ ಹಣ್ಣುಗಳನ್ನ ಸ್ವೀಕರಿಸ್ತಾ ಇದ್ರು. ಅದನ್ನ ನೋಡಿದಂತಹ ಕೃಷ್ಣ ಏನ್ ಮಾಡ್ದ, ತಾನೂ ಸಹ ತನ್ನ ಕೈಯಲ್ಲಿ, ಪುಟ್ಟದಾದಂತ ಕೈಯಲ್ಲಿ ಒಂದ್ ಹಿಡಿ ಅಕ್ಕಿನ ತಗೊಂಡು ಓಡಿ ಹೋಗ್ತಾನೆ ಆ ಹಣ್ಣು ಮಾರವನ ಹತ್ರ. ಅವ್ನು ಹೋಗ್ಬೇಕಾದ್ರೇನೆ ಎಷ್ಟೋ ಅಕ್ಕಿ ಬಿದ್ದೋಗಿರತ್ತೆ, ಆದ್ರೂ ಸಹ ಅವ್ನು ತಗೊಂಡೋಗಿ ಆ ಅಕ್ಕಿಯನ್ನ ಕೊಡುವಂಥದ್ದು. ಸೊ ಕೊಟ್ಟಾಗ ಏನಾಗತ್ತೆ, ಅಲ್ಲೂ ಸಹ ಆ ಕೃಷ್ಣ ಅಂದ್ರೆ ಆಕರ್ಷಣೆ ಅಲ್ವಾ. ಸೊ ಆ ಪಡೆದಂತಹ ಆ ಹಣ್ಣಿನ ಹಣ್ಣು ಮಾರುವಂತಹವನು ಅದನ್ನ ಸ್ವೀಕರಿಸಿ ಅವನ ಒಂದು ಬುಟ್ಟಿಯಲ್ಲಿ ಹಾಕೊಳ್ತಾನೆ. ಆದ್ರೆ ಅವನು ಭಗವಂತನಿಗೆ ಕೈ ತುಂಬಾ ಹಣ್ಣುಗಳನ್ನ ಕೊಡ್ತಾನೆ. ಸೊ ಪುಟ್ಟ ಬಾಲಕ, ಆದ್ರೂ ಅವನಿಗೆ ಕೈಯಲ್ಲಿ ಇಟ್ಕೊಳಕ್ಕೆ ಆಗಲ್ಲ, ಎರಡು ಕೈಯಲ್ಲೂ ಇಟ್ಕೊಂಡು ತನ್ನ ಎದೆಯನ್ನು ಹಿಂಗ ಅಪ್ಕೊಂಡು ಆ ಹಣ್ಣುಗಳನ್ನ ಹಿಡ್ಕೊಂಡು ಹೋಗ್ತಾನೆ. ಅಷ್ಟು ಆತ್ಮೀಯವಾಗಿತ್ತು ಅವನ ಒಂದು ಸ್ಥಳದಲ್ಲಿ ಆಗ್ತಾ ಇದ್ದಂತಹ ಒಂದು ಘಟನೆ. ಸೊ ತಗೊಂಡು ಅವನ ಪಾಡಿಗೆ ಅವನು ಒಳಗೆ ಹೋಗ್ತಾನೆ ಕೃಷ್ಣ. ಆದ್ರೆ ಆ ಹಣ್ಣು ಮಾರ ಅಂತ ಅವನು ಏನು ಕೃಷ್ಣನಿಂದ ಸ್ವೀಕರಿಸಿದ್ನೋ ಕಾಳುಗಳು, ಅದನ್ನ ಅವನ ಬುಟ್ಟಿಯಲ್ಲಿ ಹಾಕಿದ ತಕ್ಷಣ ಅವು ವಜ್ರವೈಡೂರ್ಯಗಳಾಗೋಗುತ್ತೆ. ಸೊ ಹಾಗಾಗಿ ಕೃಷ್ಣನಿಗೆ ಕೊಟ್ಟಿರುವಂಥದ್ದು ಯಾವುದೂ ಸಹ ಸ್ವಲ್ಪ ಅಲ್ಲ. ಸೊ ಯಾಕೆ ಅಂತಂದ್ರೆ ಭಗವಂತ ನಾವು ಒಂದನ್ನ ಕೊಟ್ರೆ ಅವನು 1000ವನ್ನ ಕೊಡುವಂಥದ್ದು. ಸೊ ಎಲ್ಲರೂ ಈಗ ಭಗವಂತನಿಗೆ ಕೊಡ್ಬೇಕು ಅಂತಂದ್ರೆ ಹಿಂಜರಿಯುವಂಥದ್ದು ಅಲ್ವಾ. ಯಾಕೆ ಅಂತಂದ್ರೆ ಅವರಿಗೆ ಎಲ್ಲಿ ನಾವು ಕೃಷ್ಣನಿಗೆ ಕೊಡುವಂಥದ್ದು, ನಾವು ಡೈರೆಕ್ಟ್ ಆಗಿ ಕೊಡಕ್ಕಾಗಲ್ಲ ಅಂತ. ಭೌತಿಕದಲ್ಲಿ ಈ ಕಲಿಯುಗದಲ್ಲಂತೂ ಡೈರೆಕ್ಟ್ ಆಗಿ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಸಹ ಭಕ್ತರಾದಂಥವ್ರು ಅನೇಕ ಜನ ಇದ್ದಾರೆ, ಮತ್ತೆ ಕೃಷ್ಣನ ಕಾರ್ಯಗಳು ಅನೇಕ ಕಡೆ ನಡೀತಾ ಇರೋವಂಥದ್ದು. ಅಂತಹ ಒಂದು ಕಾರ್ಯಗಳಲ್ಲಿ ನಾವು ಸಹ ನಮ್ಮ ಒಂದು ದಾನ ಅಂತ ಏನ್ ಹೇಳ್ತೀವೋ ಅದನ್ನ ಕೊಟ್ರೆ ಖಂಡಿತವಾಗ್ಲೂ ನಷ್ಟವಾಗಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಹೀಗೆ ಭಗವಂತ ಏನನ್ನೇ ನಮಗೆ ಕೊಟ್ರು, ನಾವು ಏನೇನ್ನೇ ಭಗವಂತನಿಗೆ ಕೊಟ್ರು ನಮ್ಮಲ್ಲಿ ಏನೂ ಇಲ್ಲ. ನಾವು ಬಂದಾಗ ಖಾಲಿ ಕೈ ಅಲ್ವಾ, ಹೋಗೋದು ಖಾಲಿ ಕೈ. ಆದ್ರೆ ಇಲ್ಲಿ ನಾವು ಗಳಿಸಿರುವಂಥದ್ದನ್ನ ನಾವು ನನ್ನದು ಅನ್ನೋ ಒಂದು ಭಾವನೆಯಲ್ಲಿ ಸದಾ ಇರುವಂಥದ್ದು. ಆದ್ರೆ ಯಾವ ಪ್ರೀತಿಯಿಂದ ಮತ್ತೆ ಭಾವನೆಯಿಂದ ನಾವು ಏನನ್ನ ಕೊಡ್ತೀವೋ ಅದು ಭಗವಂತ ಸ್ವೀಕರಿಸ್ತಾನೆ. ಒಳ್ಳೆಯ ಒಂದು ಭಾವನೆಯಿಂದ ಕೊಟ್ಟಾಗ, ಪ್ರೀತಿಯಿಂದ ಕೊಟ್ಟಾಗ ಅದನ್ನ ಭಗವಂತ ಸ್ವೀಕರಿಸ್ತಾನೆ. ಮತ್ತೆ ನಮಗೂ ಸಹ ಅದೇ ರೀತಿಯಲ್ಲಿ ಅವನು ಕೊಡುವಂಥದ್ದು ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನು ಆ ಒಂದು ಘಟನೆ ನಡೆದಂತಹ ಒಂದು ಇದು ಏನಾಗಿದೆ, ಆ ಅಶ್ವತ್ಥ ವೃಕ್ಷಗಳು ಬಿದ್ದಿರುವಂಥದ್ದು, ಅಶ್ವತ್ಥ ಅಲ್ಲ, ಅರ್ಜುನ ವೃಕ್ಷಗಳು ಬಿದ್ದಿರುವಂಥದ್ದು, ಅಲ್ಲಿ ತುಂಬಾ ಚಿಕ್ಕ ಪುಟ್ಟ ಮಕ್ಕಳಿಗೆಲ್ಲ ಒಂದು ರೀತಿಯಾದಂತಹ ಗಾಬರಿ ಆಗುವಂಥದ್ದು. ಸೊ ಆ ರೀತಿಯಾಗಿರುವಂತಹ ಒಂದು ಸಂದರ್ಭದಲ್ಲಿ ಏನಾಗತ್ತೆ, ಒಂದ್ ದಿವಸ ಮಕ್ಕಳೆಲ್ಲ ಯಮುನಾ ನದಿ ತೀರಕ್ಕೆ ಹೋಗಿ ಅಲ್ಲಿ ಆಟ ಆಡೋಣ ಅಂತ ಆಟ ಆಡ್ತಾ ಇರ್ತಾರೆ. ಸೊ ಆಟ ಆಡ್ತಾ ಎಷ್ಟೊತ್ತಾದ್ರೂ ಮಕ್ಕಳು ಮನೆಗೆ ಬರೋದಿಲ್ಲ. ಸರಿ, ರೋಹಿಣಿ ಹೋಗ್ತಾಳೆ, ಬಲರಾಮನ ತಾಯಿ ಹೋಗ್ತಾಳೆ, ಹೋಗಿ ಮಕ್ಕಳನ್ನ ಕರೆಯುವಂಥದ್ದು, ಬನ್ನಿ ಸಾಕಾಯ್ತು, ಎಷ್ಟೊತ್ತಿಂದ ಆಡ್ತಾ ಇದ್ದೀರಾ ಬನ್ನಿ ಅಂತ. ಈಗ ನಾವು ಅಷ್ಟೇ ಅಲ್ವಾ, ನಮ್ಮ ಮಕ್ಕಳನ್ನ 1 hour ಅಥವಾ 2 hours ಬಿಟ್ಟಿರ್ತೀವಿ, ಅದಾದ್ಮೇಲೆ ಕರಿತಾನೇ ಇರ್ತೀವಿ ಮತ್ತೆ ಸಾಕಾಯ್ತು ಬನ್ನಿ ಅಂತ. ಮಕ್ಕಳು ಅವರ ಒಂದು ಆಟದಲ್ಲಿ ಎಷ್ಟು ಮಗ್ನರಾಗಿರ್ತಾರೆ ಅಂತಂದ್ರೆ, ಇರಮ್ಮ ಇನ್ನೊಂದು 1/4 ಗಂಟೆ, ಇರಮ್ಮ ಇನ್ನೊಂದು ಅರ್ಧ ಗಂಟೆ ಅಂತಾರೆ. ಇಲ್ಲ ಅವ್ರ ಜೊತೆಯಲ್ಲಿರುವಂತ ಸಂಗಡಿಗರೇ ಹೇಳ್ತಿರ್ತಾರೆ, ಸ್ವಲ್ಪ ಹೊತ್ತೀರಿ ನಾವು ಕಳಿಸ್ತೀವಿ ಅಂತ, ಆ ರೀತಿಯಾಗಿ. ಆದ್ರೆ
ಅಂತ ಒಂದು ಸಂದರ್ಭದಲ್ಲಿ ರೋಹಿಣಿ ಹೋಗಿ ಕರೆದ್ರೂ ಸಹ ಅವರು ಬರೋದಿಲ್ಲ, ಎಷ್ಟು ಮಗ್ನರಾಗೋಗಿರ್ತಾರೆ. ಮತ್ತೆ ಅವಳು ವಾಪಸ್ ಬಂದು ಯಶೋದೆಗೆ ಹೇಳುವಂಥದ್ದು, ಯಶೋದೆ ಮಗನ ಒಂದು ಹೆಸರು ಎತ್ತಿದ್ರೇನೆ ಅವಳಿಗೆ ಆ ವಾತ್ಸಲ್ಯ ಅನ್ನೋದು ತುಂಬಿ ಹರಿಯುತ್ತಾ ಇರತ್ತೆ. ಮತ್ತೆ ಅವಳು ಹೋಗುವಂಥದ್ದು, ಹೋಗಿ ಅವಳ ಎಷ್ಟು ಆಪ್ತವಳಾಗಿ ಆತ್ಮೀಯವಾಗಿ ಕರಿತಾಳೆ ಅಂತಂದ್ರೆ, ಬಾ ಮನೆಗೆ ಹೊತ್ತಾಯ್ತು, ಊಟ ಮಾಡೋ ಹೊತ್ತಾಯ್ತು ಅಂತೆಲ್ಲ ಹೇಳ್ತಾಳೆ. ನೀನು ಇಷ್ಟೆಲ್ಲ ಆಡಿ ಆಡಿ ಮೈಕೈ ಎಲ್ಲ ಗಲೀಜು ಮಾಡ್ಕೊಂಡಿದ್ಯಾ, ನಡಿ ಸ್ನಾನ ಮಾಡ್ಕೋ, ನೀನು ತುಂಬಾ ಅಶ್ವಾಗಿರ್ಬೇಕು, ನೀನು ಗೊತ್ತಿಲ್ಲ, ನೀನು ಇಷ್ಟೊತ್ತಿಂದ ಆಡ್ತಾ ಇದೀಯಾ ಇಂತೆಲ್ಲವನ್ನು ಹೇಳ್ತಾಳೆ. ಯಾಕೆಂದ್ರೆ ತನ್ನ ಮಗುವಿನ ಬಗ್ಗೆ ಅಷ್ಟು ಅವಳ ವಾತ್ಸಲ್ಯವನ್ನ ಅಲ್ಲಿ ತೋರಿಸ್ತಾ ಇದ್ದಾಳೆ. ಇಷ್ಟೆಲ್ಲ ಹೇಳಿ ಅವಳು ಕಡೆಗೆ ಏನ್ ಹೇಳ್ತಾಳೆ, ನಂದ ಮಹಾರಾಜ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಊಟಕ್ಕಾಗಿ ಅಂತ. ಆಗ ಇಬ್ರು ಹೊರಟು ಬಿಡ್ತಾರೆ. ಆದ್ರೆ ಅಲ್ಲಿದ್ದಂತ ಗೆಳೆಯರು ಬಿಡೋದಿಲ್ಲ. ಆಂಟಿ ಇರಿ ಅಂತ ಇವಾಗ ಹೇಳಲ್ವಾ ನಮ್ಗೆ, ಅದೇ ರೀತಿಯಾಗಿ ಹಾಗಾದ್ರೆ ನಾಳೆ ಅರ್ಧಂಬರ್ಧ ಆಟದಲ್ಲಿ ಹೊಟ್ಟೋಗ್ತಾ ಇದ್ದಾನೆ, ಇವ್ನಿಗೆ ಇನ್ನೊಂದ್ಸರ್ತಿ ಈ ತರ ಮಧ್ಯದಲ್ಲಿ ಹೋಗೋದಿಕ್ಕೆ ಚಾನ್ಸ್ ಕೊಡಬಾರ್ದು ಅಂತೆಲ್ಲ ಹೇಳ್ತಾರೆ. ಸೊ ಇದೆಲ್ಲ ಮಕ್ಕಳ ಆಟ. ಭಗವಂತನು ಅವನ ಒಂದು ಅವತಾರದಲ್ಲಿ ಬಂದಾಗ ಅವನು ಅದನ್ನೆಲ್ಲವನ್ನು ಸ್ವೀಕರಿಸ್ತಾನೆ, ಅದೇ ರೀತಿಯಾಗಿ ಅವನು ನಡ್ಕೊಳ್ತಾನೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ. ನಾನು ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋಂತಹ ಭಾವನೆ ಅಲ್ಲಿ ಇರಲ್ಲ. ಅವನು ಗೆಳೆಯರ ಜೊತೆಗೆ ಗೆಳೆಯರ ಭಾವದಲ್ಲಿ ಇರ್ತಾನೆ, ತಾಯಿಯ ಜೊತೆಗೆ ಮಗನ ಭಾವದಲ್ಲಿರ್ತಾನೆ, ಅದೇ ರೀತಿಯಾಗಿ ಅವನು ನಡ್ಕೊಳ್ತಾನೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಇನ್ನು ಮುಂದೆ ಅವರು ಕರ್ಕೊಂಡು ಹೋಗ್ತಾರೆ, ಸ್ನಾನ ಮಾಡಿಸಿ ಅವನನ್ನ ರೆಡಿ ಮಾಡೋದು, ಅದನ್ನು ಎಷ್ಟು ಚೆನ್ನಾಗಿ ಎಲ್ಲ ಹೇಳಿದ್ದಾರೆ ನೋಡಿ. ಒಳ್ಳೆ ವಸ್ತ್ರಗಳನ್ನ ಹಾಕಿ, ಒಡವೆಗಳನ್ನ ಹಾಕಿ, ಮತ್ತೆ ಬೇರೆ ಮಕ್ಕಳನ್ನ ಬೇರೆ ಕಂಪೇರ್ ಮಾಡ್ತಾರೆ, ನೋಡೋರೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ, ನೀವು ನೋಡಿ ಹೇಗಿದ್ದೀರಾ ಅಂತ. ಸೊ ಅದು ಜನರಲ್ ಅಲ್ವಾ ಆ ರೀತಿಯಾದಂತಹ ಮಾತುಗಳು. ಅದೇ ರೀತಿಯಾದಂತಹ ಒಂದು ಮಾತುಗಳನ್ನ ಯಶೋದೆಯೂ ಆಡೋವಂಥದ್ದು. ಆದ್ರೆ ಅಲ್ಲಿ ಹೋಗಿ ಅವಳು ಎಲ್ಲವನ್ನು ಮಾಡಿ ಮತ್ತೆ ಇನ್ನೊಂದು ಲಾಸ್ಟ್ ಅಲ್ಲಿ ಏನ್ ಹೇಳ್ತಾಳೆ, ಇವತ್ತು ನಿನ್ನ ಹುಟ್ಟಿದ ಹಬ್ಬ, ಸೊ ಹಾಗಾಗಿ ಇನ್ನು ಎಷ್ಟೊಂದು ಕೆಲಸ ಇದೆ ನಿನಗೆ, ಗೋದಾನ ಮಾಡ್ಬೇಕು ಬಾ ಅಂತ ಹೇಳ್ತಾಳೆ. ಸೊ ನೋಡಿ, ಹುಟ್ಟಿದ ಹಬ್ಬ ಅಂತಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ನಾವು ಒಂದು ಪಾರ್ಟಿ ಮಾಡೋದು, ಕೇಕ್ ಕಟ್ ಮಾಡೋದು, ಈ ತರ ಅಲ್ವಾ. ಆದ್ರೆ ಹುಟ್ಟಿದ ಹಬ್ಬವನ್ನ ಯಾವ ರೀತಿ ಆಚರಿಸಬಹುದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ದೇವರ ಒಂದು ಸನ್ನಿಧಿ, ದೇವರ ಒಂದು ಕಾರ್ಯಗಳು, ಒಂದು ದಾನ, ಇದೆಲ್ಲ ತುಂಬಾ ಮುಖ್ಯವಾಗಿರುವಂಥದ್ದು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಹೀಗೆ ಆದಂತಹ ಭಗವಂತನ ಒಂದು ಲೀಲೆಗಳನ್ನ ನಾವಿಲ್ಲಿ ನೋಡಬಹುದು. ಭಗವಂತ ತನ್ನ ಪುಟ್ಟ ಬಾಲಕನ ರೀತಿಯಲ್ಲಿ ಹೇಗೆ ಅವೆಲ್ಲವನ್ನು ಸ್ವೀಕರಿಸ್ತಾನೆ ಅನ್ನೋದನ್ನ. ಇನ್ನು ಮುಂದೆ ಇದೇ ರೀತಿಯಾಗಿ ಕೃಷ್ಣ ಯಶೋದೆಯೊಂದಿಗೆ ಅವಳ ಒಂದು ವಾತ್ಸಲ್ಯವನ್ನ ಸ್ವೀಕರಿಸ್ತಾ ಬರ್ತಾಳೆ. ಮಾತಾಜಿ ನೆಕ್ಸ್ಟ್. ಇದೆಲ್ಲ ಆಯ್ತು ಮಾತಾಜಿ, ಆಯ್ತು ಮಾತಾಜಿ. ಇದು 82 ಪೇಜ್ ಮುಂದೆ ಹೋಗಿ, ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ. ಸೊ ಇದೆಲ್ಲ ಆದ ನಂತರ ಏನಾಗತ್ತೆ, ಅಲ್ಲಿ ನಂದ ಮಹಾರಾಜ ಮತ್ತೆ ಊರಿನ ಎಲ್ಲರಿಗೂ ಒಂದು ರೀತಿಯಾದಂತಹ ಗಾಬರಿ. ಯಾಕೆ ಅಂತಂದ್ರೆ ಮತ್ತೆ ಮತ್ತೆ ಅಹಿತಕರವಾದಂತಹ ಘಟನೆಗಳು ನಡೀತಾ ಇದೆ. ಸೊ ಇದು ಒಬ್ರಿಗೆಲ್ಲ ಒಬ್ರಿಗೆ ತೊಂದರೆ ಆಗ್ತಾ ಇದೆ. ಎಷ್ಟು ರಾಕ್ಷಸರು ಕೃಷ್ಣನ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಬೇರೆ ಎಲ್ಲರ ಮೇಲೆ ಹಲ್ಲೆ ಮಾಡಿರೋ, ಯಾರ ಮೇಲೆ ಹಲ್ಲೆ ಮಾಡೋದಿಕ್ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅವರಿಗೆ. ಆದ್ರೆ ಕೃಷ್ಣ ಪ್ರತಿ ಸಾರಿ ಉಳ್ಕೊಳ್ತಾ ಇದ್ದಾನೆ. ಸೊ ಹಾಗಾಗಿ ಇದಕ್ಕೆಲ್ಲ ನಾವು ಏನಾದ್ರೂ ಒಂದು ರೀತಿಯಾದಂತಹ ಒಂದು ಉಪಾಯವನ್ನ ಮಾಡಲೇಬೇಕು ಅಂತ ಅವರು ನಂದ ಮಹಾರಾಜ ಅದರ ಒಂದು ನಾಯಕತ್ವವನ್ನ ತಗೊಂಡಿರ್ತಾನೆ. ಸೊ ಹಾಗಾಗಿ ಎಲ್ಲರ ಮುಂದೆ ಆ ಒಂದು ವಿಷಯವನ್ನ ಇಟ್ಟಾಗ ನಂದ ಮಹಾರಾಜನ ತಮ್ಮ ಸಹ ಅಲ್ಲಿ ಇರ್ತಾರೆ. ಅವರು ಹೇಳ್ತಾರೆ, ಈ ಊರನ್ನ ಬಿಟ್ಟು ಬಿಡೋಣ ಅಂತ. ಸೊ ಆ ಊರನ್ನ ಬಿಟ್ಟು ಎಲ್ಲಿ ಹೋಗೋದು ಅಂತಂದ್ರೆ, ಅಲ್ಲಿಯೇ ಪಕ್ಕದಲ್ಲಿದ್ದಂತಹ ವೃಂದಾವನದಲ್ಲಿದ್ದಂತಹ ಗೋವರ್ಧನಗಿರಿಯ ಒಂದು ತಪ್ಪಲಲ್ಲಿ ಹೋಗೋಣ. ಅಲ್ಲಿ ಎಲ್ಲರಿಗೂ ಸಹ ಬೇಕಾದಂತಹ ಒಂದು ಒಳ್ಳೆಯ ಜಾಗ ಇದೆ. ಅಲ್ಲಿ ಹೆಚ್ಚಾಗಿ ಗೋವುಗಳಿಗೆ ಒಳ್ಳೆಯ ಒಂದು ಮೇವು ಸಿಗತ್ತೆ ಅಲ್ಲಿ. ಸೊ ಹಾಗಾಗಿ ಅಂತಹ ಒಂದು ಜಾಗಕ್ಕೆ ಹೋಗೋಣ. ಯಾಕೆ ಅಂತಂದ್ರೆ ಇಲ್ಲಿ ಮತ್ತೆ ಮತ್ತೆ ಅಹಿತಕರವಾದಂತಹ ಘಟನೆಗಳು ಆಗ್ತಾನೆ ಇದೆ. ಸೊ ಭಗವಂತ ಶ್ರೀಹರಿ ಅವನನ್ನ ರಕ್ಷಿಸ್ತಾ ಇದ್ದಾನೆ, ಎಲ್ಲರನ್ನೂ ರಕ್ಷಿಸ್ತಾ ಇದ್ದಾನೆ. ಅಂದ್ರೆ ಕೃಷ್ಣನನ್ನೇ ರಕ್ಷಿಸ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಅವ್ರಿಗೆಲ್ಲ ಗೊತ್ತಿಲ್ಲ ಕೃಷ್ಣ ಯಾರು ಅಂತ. ಹಾಗಾಗಿ ಅವರು ಹರಿಯ ಹೆಸರನ್ನ ಹೇಳ್ತಾ ಇದ್ದಾರೆ. ಸೊ ಇಂತಹ ಒಂದು ಸ್ಥಿತಿಯಿಂದ ನಾವು ಇಲ್ಲಿ ಬಿಟ್ಟು ಹೋಗೋಣ ಅನ್ನೋದನ್ನ ಅವರೆಲ್ಲ ಡಿಸೈಡ್ ಮಾಡ್ತಾರೆ. ಹರೇ ಕೃಷ್ಣ.
ಸೊ ಅಲ್ಲಿ ಹೋದಂತಹ ಯಾವ ರೀತಿಯಾಗಿ ಹೋಗ್ಬೇಕು, ಇಷ್ಟೊಂದು ಜನ, ಮೊದಲನೇದಾಗಿ ಎಷ್ಟೊಂದು ಹಸುಗಳು ಅಲ್ವಾ, ಹಸುಗಳನ್ನ ಹೇಗ್ ಕರ್ಕೊಂಡು ಹೋಗೋದು. ಸೊ ಹಾಗಾಗಿ ಏನ್ ಡಿಸೈಡ್ ಮಾಡ್ತಾರೆ, ಮೊದಲು ಕೆಲವರು ಗೋಪರೆಲ್ಲ ಮುಂದೆ ಇರುವಂಥದ್ದು, ಅದಾದ್ಮೇಲೆ ಗಾಡಿಗಳು, ಅದಾದ್ಮೇಲೆ ಹಸುಗಳು, ಕರುಗಳು, ಅದಾದ್ಮೇಲೆ ಮಧ್ಯದಲ್ಲಿ ದೊಡ್ಡ ಅವರಾದಂತಹ ಅಲ್ಲಿನ ಸದಸ್ಯರೆಲ್ಲ ಇದ್ದು ಹಂಗೆ ಎಲ್ಲರನ್ನು ಪ್ರೊಟೆಕ್ಟ್ ಮಾಡ್ತಾ ನಾವು ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ ಹೀಗೆ ಡಿಸೈಡ್ ಮಾಡಿ ತಮಗೆ ಬೇಕಾದದ್ದೆಲ್ಲವನ್ನು ತಗೊಂಡು ಅವರು ಗಾಡಿಗಳಲ್ಲಿ ಇಟ್ಕೊಂಡು, ಮತ್ತೆ ಹಸುಗಳನ್ನು ಸಹ ತುಂಬಾ ಎಚ್ಚರವಾಗಿ ಕರ್ಕೊಂಡು ಹೋಗ್ಬೇಕು ಅಲ್ವಾ. ಸೊ ಹಾಗಾಗಿ ಅದನ್ನೆಲ್ಲ ತಗೊಂಡು ಅವ್ರು ಏನ್ ಮಾಡ್ತಾರೆ, ಹೊರಡ್ತಾರೆ, ವೃಂದಾವನಕ್ಕೆ ಹೊರಡ್ತಾರೆ. ಮತ್ತೆ ಆ ಒಂದು ದಾರಿಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಹುದು. ಹಾಗಾಗಿ ಅವರು ತಮ್ಮ ಕಹಳೆಗಳು, ಕೊಂಬುಗಳು ಇದನ್ನೆಲ್ಲ ತಗೊಂಡು ಹೋಗ್ತಾರೆ. ಯಾಕೆ ಅಂತಂದ್ರೆ ಗೋಗಳು ಎಲ್ಲೂ ಆಚೆ ಆ ಗುಂಪಿನಿಂದ ಹೋಗದೆ ಇರ್ಲಿ ಅಂತ ಅವರು ಡಿಸೈಡ್ ಮಾಡ್ತಾರೆ. ಇನ್ನು ಗಾಡಿಗಳಲ್ಲಿ ಇದ್ದಂತಹ ರಜಭೂಮಿಯ ಹೆಂಗಸರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ತುಂಬಾ ಸುಂದರವಾದಂಥವ್ರು. ಸೊ ಹಾಗಾಗಿ ಅವರು ಸಹ ಪ್ರತಿ ಸರ್ತಿ ಅವರು ತಮ್ಮನ್ನ ತಾವು ಹೇಗೆ ಶೃಂಗರಿಸ್ಕೊಂಡಿರ್ತಾರೆ ಅನ್ನೋದನ್ನ ಇಲ್ಲಿ ಒಂದು ವರ್ಣನೆ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಸಹ ಹೊರಟಂತವರು, ಮತ್ತೆ ರೋಹಿಣಿ ಮತ್ತೆ ಯಶೋದೆಯ ತೊಡೆಯ ಮೇಲೆ ಮಕ್ಕಳಿಬ್ರು ಕೂತಿದ್ದಾರೆ, ಕೃಷ್ಣ ಮತ್ತೆ ಬಲರಾಮ. ಹಾಗಾಗಿ ಎಲ್ಲರೂ ವೃಂದಾವನವನ್ನು ತಲುಪ್ತಾರೆ. ಆ ತಲುಪಿದಾಗ ಅವರು ಅಲ್ಲಿ ಗೋವರ್ಧನ ಬೆಟ್ಟ, ಯಮುನಾ ನದಿ ತೀರ, ಅದಕ್ಕಿನ್ನ ಚೆನ್ನಾಗಿರುವಂತಹ ಒಂದು ಜಾಗ ಇಲ್ಲ ಅನ್ನೋದನ್ನ ನಾವು ಸಹ ಅರ್ಥ ಮಾಡ್ಕೋಬಹುದು. ಸೊ ಅಂತಹ ಸುಂದರವಾದಂತಹ ಒಂದು ಜಾಗವನ್ನು ನೋಡಿದಂತಹ ಎಲ್ಲರಿಗೂ ಒಂದು ಸಮಾಧಾನ ಆಗತ್ತೆ. ಹೌದು, ಇದು ಒಳ್ಳೆಯ ಜಾಗ. ಸೊ ನಾವು ನಮ್ಮ ಮಕ್ಕಳೊಂದಿಗೆ ಇಲ್ಲಿ ಇರಬಹುದು. ಮತ್ತೆ ಹಸುಗಳು ಅಲ್ಲಿ ಆಗಿನ ಕಾಲದಲ್ಲಿ ನಂದ ಮಹಾರಾಜನ ಮನೆಯಲ್ಲಿ 9 ಲಕ್ಷ ಹಸುಗಳಿತ್ತು ಅಂತ ಹೇಳ್ತಾರೆ. ಮತ್ತೆ ಅದೇ ರೀತಿಯಲ್ಲಿ ಎಲ್ಲರ ಮನೆಯಲ್ಲೂ ಹಸುಗಳಿದ್ದಂಥದ್ದು. ಸೊ ಇನ್ನು ಎಷ್ಟು ಹಸುಗಳಿರ್ಬೋದು, ಅದನ್ನೆಲ್ಲ ಕಾಪಾಡ್ಬೇಕಲ್ಲ. ಸೊ ಹಾಗಾಗಿ ಅದಕ್ಕೆ ಮೇವು ಬೇಕು, ಅದರ ಪಾಲನೆ ಪೋಷಣೆಯು ತುಂಬಾ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಅದನ್ನೆಲ್ಲವನ್ನು ಗಮನಿಸಿದಂಥವರು ಇದು ಒಳ್ಳೆಯ ಜಾಗ, ಇಲ್ಲಿ ನಾವು ತಂಗಣ ಅಂತ ಹೇಳ್ಬಿಟ್ಟು ಅವರವರು ಮನೆಗಳನ್ನ ಕಟ್ಟೋದಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಮನೆಗಳನ್ನೆಲ್ಲ ಕಟ್ಟಿ ಅವರು ಅಲ್ಲಿ ಒಂದು ರೀತಿಯಾಗಿ ಸೆಟ್ಲ್ ಆಗುವಂತಹ ಒಂದು ಸಮಾಧಾನಕರವಾಗಿ ಇರುವಂತಹ ಒಂದು ಸ್ಥಿತಿಗೆ ಬರ್ತಾರೆ. ಮತ್ತೆ ಇಲ್ಲಿ ಕೃಷ್ಣ ಬಲರಾಮರು ಏನಾಗ್ತಾರೆ, ಅವರು ಸ್ವಲ್ಪ ಅಂದ್ರೆ ಚಿಕ್ಕ ಪುಟ್ಟ ಬಾಲಕರಿಂದ ಸ್ವಲ್ಪ ಬೆಳೆದಿರ್ತಾರೆ ನೋಡಿ. ಈಗ 1 ರಿಂದ 5 ವರ್ಷದವರೆಗೂ ಮಕ್ಕಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋಬೇಕು ಅಂತ ಹೇಳ್ತಾರೆ. 5 ವರ್ಷ ಆದ್ಮೇಲೆ ಅವರಿಗೆ ಸ್ವಲ್ಪ ನಾವು 10 ವರ್ಷ 12 ವರ್ಷದ ತನಕ ಸ್ವಲ್ಪ ಹಿಡಿತದಲ್ಲಿರ್ಬೇಕು, ಅಂದ್ರೆ ಗೈಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಅವರನ್ನ ಪ್ರೀತಿಯ ಜೊತೆಗೆ ಗೈಡ್ ಮಾಡ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೃಷ್ಣ ಬಲರಾಮರಿಗೆ ಈಗ 5 ವರ್ಷಗಳಾಗಿದೆ. ಹಾಗಾಗಿ ಅವರಿಗೆ ಕರುಗಳನ್ನ ನೋಡ್ಕೊಳ್ಳೋದಿಕ್ಕೆ ಅವರಿಗೆ ಒಂದು ಕರ್ತವ್ಯವನ್ನ ಕೊಟ್ಟಿರ್ತಾರೆ. ಸೊ ನೋಡಿ, ಯಾರು ಅಲ್ಲಿ ನಾವು ಕೃಷ್ಣ ಬಲರಾಮ ಅಂತಂದ್ರೆ ನಾವು ದೇವೋತ್ತಮ ಪರಮ ಪುರುಷ ಅಂತ ನಾವು ಮೊದಲನೇದಾಗಿ ನಮ್ಮ ಥಾಟ್ ತರ ಬರುತ್ತೆ. ಆದ್ರೆ ಇಲ್ಲಿ ಅವ್ರಿಗೂ ಸಹ ಹೇಗೆ ಎಲ್ಲ ಮಕ್ಕಳ ಜೊತೆ ಯಾರು ಮಕ್ಕಳು ಎಲ್ಲಿ ಹೇಗಿದ್ರು ಗೋಪ ಬಾಲಕರು, ಅದೇ ರೀತಿಯಲ್ಲಿ ಅವರನ್ನೂ ಸಹ ಎಲ್ಲರೂ ಭಾವಿಸ್ತಾ ಇದ್ರು. ಸೊ ಹಾಗೆ ಅವರು ಈಗ ಕರುಗಳನ್ನು ನೋಡ್ಕೊಳ್ಳುವಂತಹ ಜವಾಬ್ದಾರಿನ ವಹಿಸ್ಕೊಳ್ತಾರೆ. ಸೊ ಅಂತಹ ಒಂದು ಜವಾಬ್ದಾರಿಯನ್ನ ವಹಿಸ್ಕೊಂಡಂತಹ ಕೃಷ್ಣ ಬಲರಾಮರಿಗೆ ತುಂಬಾ ಸಂತೋಷ. ಯಾಕೆ ಅಂತಂದ್ರೆ ಅವರು ತಮ್ಮ ಒಂದು ಕೊಳಲವನ್ನು ಹಿಡ್ಕೊಂಡು ಬೆಳಗ್ಗೆ ಆದ್ರೆ ಸಾಕು ಆ ಹುಲ್ಲುಗಾವಲಿಗೆ ಹೋಗುವಂಥದ್ದು ಕರುಗಳೊಂದಿಗೆ, ಮತ್ತೆ ದೊಡ್ಡ ದೊಡ್ಡ ಹುಡುಗರೆಲ್ಲ ಹಸುಗಳೊಂದಿಗೆ ಹೋಗುವಂಥದ್ದು, ಅಲ್ಲಿ ಅವರೆಲ್ಲ ಆಟ ಆಡುವಂಥದ್ದು, ಎಲ್ಲರೂ ಒಟ್ಟಿಗೆ ಸೇರುವಂಥದ್ದು. ಸೊ ಇದನ್ನೆಲ್ಲ ಅವರು ತುಂಬಾ ಸಂತೋಷವನ್ನ ಪಡ್ತಾ ಇರ್ತಾರೆ. ಅಲ್ಲಿ ಹಣ್ಣುಗಳನ್ನ ಕೀಳೋದಾಗ್ಲಿ, ತಿನ್ನೋದಾಗ್ಲಿ, ಎಲ್ಲರ ಜೊತೆ ಹಂಚ್ಕೊಂಡು ತಿನ್ನೋದಾಗ್ಲಿ, ಇದನ್ನೆಲ್ಲವರು ಕೃಷ್ಣ ಬಲರಾಮರು ತುಂಬಾ ಸಂತೋಷವನ್ನ ಪಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಆ ಗೋಪ ಬಾಲಕರು ಸಹ ಅದೇ ರೀತಿಯಲ್ಲಿ ಸಂತೋಷವನ್ನ ಪಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಅವರ ಸಂಗಡ, ಕೃಷ್ಣ ಬಲರಾಮನ ಸಂಗಡ ಅಂತಂದ್ರೆ ಅಲ್ಲಿ ಆ ಒಂದು ಭಾವನೆ ಅವರಿಗೆ ಭಗವಂತ ಅಂತ ಗೊತ್ತು ಇಲ್ಲದೆ ಇದ್ರೂ ಸಹ ಆ ಭಾವನೆಗಳು ಅದಾಗದೆ ಬರ್ತಾ ಇರುವಂಥದ್ದು. ಸೊ ಹಾಗಾಗಿ ಪೂರ್ಣವಾದಂತಹ ಸೇವೆಯಲ್ಲಿ ಅವರು ಸಹ ತೊಡಗಿದ್ದಂಥವ್ರು. ಹಾಗಾಗಿ ಅಲ್ಲಿ ಅವರೂ ಸಹ ಆ ಸ್ಪಂದನೆಯನ್ನ ತುಂಬಾ ಸಂತೋಷವನ್ನ ಪಡ್ತಾ ಇರ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ ಕೆಲವೊಂದ್ ಸರ್ತಿ ಅವರು ಆಟಗಳನ್ನ ಆಡ್ತಾ ಇರ್ತಾರೆ, ಹಸುಗಳ ರೀತಿಯಲ್ಲೇ ಆಟ ಆಡ್ತಾ ಇರ್ತಾರೆ, ಮತ್ತೆ ಚೆಂಡುಗಳನ್ನ ತಗೊಂಡೋಗಿ ಆಟ ಆಡ್ತಾ ಇರ್ತಾರೆ.
ಹೀಗೆ ಅವರ ಆ ಆಟಗಳಲ್ಲಿ ಬಹು ವಿಧವಾದಂಥ ಆಟಗಳನ್ನ ಆಡಿ ಎಲ್ಲರೂ ಸಹ ಆ ಬಾಲಲೀಲೆಗಳಲ್ಲಿ ಸಂತೋಷವನ್ನ ಪಡ್ತಾ ಇರ್ತಾರೆ. ಹೀಗೆ ಆಡ್ತಾ ಇರ್ಬೇಕಾದ್ರೆ ಒಂದ್ಸರ್ತಿ ಯಮುನಾ ನದಿ ತೀರದಲ್ಲಿ ಏನಾಗತ್ತೆ, ವತ್ಸಾಸುರ ಅನ್ನುವಂತಹ ಒಬ್ಬ ರಾಕ್ಷಸ ಬರುವಂಥದ್ದು. ಆ ರಾಕ್ಷಸ ಅವನು ಅಲ್ಲಿ ಕೃಷ್ಣನನ್ನ ಕೊಲ್ಲಕ್ಕಾಗಿ ಬಂದಿರುವಂಥದ್ದು. ಆದ್ರೆ ಅವನೇನ್ ಮಾಡ್ತಾನೆ, ಅವನು ಕರುವಿನ ರೂಪವನ್ನ ತಾಳ್ತಾನೆ. ಯಾಕೆ ಅಂದ್ರೆ ಕೃಷ್ಣ ಬಲರಾಮ ಕರುವನ್ನ ನೋಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಕರುವಿನ ರೂಪವನ್ನ ತಾಳ್ಬಿಡ್ತಾನೆ. ತಾಳಿ ಆ ಒಂದು ಕರುಗಳ ಒಂದು ಗುಂಪಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಇದನ್ನ ಗಮನಿಸಿದಂತ ಕೃಷ್ಣನಿಗೆ ಗೊತ್ತಿಲ್ಲದೆ ಏನು ನಡೆಯೋ ಹಾಗೆ ಇಲ್ಲ ಅಲ್ವಾ. ಕೃಷ್ಣನಿಗೆ ತುಂಬಾ ಗೊತ್ತಾಗಿ ಅವನು ಯಾರಿಗೂ ಏನು ಹೇಳಲ್ಲ, ಬಲರಾಮನಿಗೆ ಸನ್ನೆ ಮಾಡಿ ಹೇಳ್ತಾನೆ. ಸೊ ಸನ್ನೆ ಮಾಡಿ ಹೇಳಿದಾಗ ಆ ಒಂದು ಹಸುವನ್ನ ಅದನ್ನ ಮಾತ್ರ ಟ್ರ್ಯಾಕ್ ಮಾಡಿ 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 ಅದನ್ನ ಬಹು ದೂರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಒಂದನ್ನೇ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಅದನ್ನ ಒಂದು ಕಾಲುಗಳನ್ನ ಹಿಡಿದು ಅದನ್ನ ರಭಸವಾಗಿ ತಿರುಗಿಸಿ, ಹೇಗೆ ಒಂದು ಹಗ್ಗವನ್ನ ತಿರುಗಿಸ್ತಾರಲ್ಲ ಆ ರೀತಿಯಾಗಿ ತಿರುಗಿಸ್ಬಿಟ್ಟು ಅದನ್ನ ಎಸ್ದು ಬಿಡ್ತಾರೆ. ಎಸ್ದಾಗ ಅದು ಹೋಗಿ ಮರದ ಮೇಲೆ ಬಿದ್ದು ಕೆಳಗೆ ಬೀಳತ್ತೆ. ಕೆಳಗೆ ಬಿದ್ದಾಗ ಅದು ಒಬ್ಬ ರಾಕ್ಷಸನಾಗಿರ್ತಾನೆ. ಸೊ ಅದನ್ನ ನೋಡಿದಂತಹ ಅಲ್ಲಿದ್ದಂತಹ ಗೋಪ ಬಾಲಕರಿಗೆ ಅದು ಒಂದು ಆಟದ ತರ ಕಾಣಿಸುತ್ತೆ. ಮತ್ತೆ ಆಗ್ಬಿಡತ್ತೆ. ಮತ್ತೆ ಎಲ್ರು ಎಷ್ಟು ಖುಷಿಯಾಗಿ ನರ್ತನ ಮಾಡ್ತಾರೆ, ಮತ್ತೆ ಕ್ಲಾಪ್ ಮಾಡ್ತಾರೆ. ಈಗ ನಮ್ಗೆ ಏನಾದ್ರು ಖುಷಿ ಆದ್ರೆ, ಯಾರಾದ್ರೂ ಚೆನ್ನಾಗಿ ಇದ್ ಮಾಡಿದ್ದಾರೆ ಅಂದಿದ ತಕ್ಷಣ ನಾವು ಕ್ಲಾಪ್ ಮಾಡ್ತೀವಿ ಅಲ್ವಾ. ಅದೇ ರೀತಿ ಅವರೆಲ್ಲರೂ ಸಂತೋಷ ಪಡ್ತಾರೆ. ಅಲ್ಲಿ ಮಾತ್ರ ಅಲ್ಲ, ಆಕಾಶದಿಂದ ಅಂದ್ರೆ ದೇವಲೋಕದಿಂದ ಎಲ್ಲ ದೇವತೆಗಳು ಸಹ ಸಂತೋಷವನ್ನ ಅವರು ವ್ಯಕ್ತಪಡಿಸ್ತಾರೆ. ಪುಷ್ಪವೃಷ್ಟಿಯನ್ನ ಮಾಡಿ ಅವರು ಸಂತೋಷವನ್ನ ವ್ಯಕ್ತಪಡಿಸ್ತಾರೆ. ಹೀಗೆ ಅವರ ಬಾಲಲೀಲೆಗಳು ತುಂಬಾ ಅದ್ಭುತವಾಗಿರುವಂಥದ್ದು. ಸೊ ಹಾಗೆ ಇನ್ನು ಮುಂದೆ ಮತ್ತೆ ಈಗ ಹಸು ಮತ್ತೆ ಕರುಗಳ ಜೊತೆ ಅವರ ಬಾಂಧವ್ಯ ಹೆಚ್ಚುತ್ತಾ ಹೋಗ್ತಾ ಇದೆ ಕೃಷ್ಣ ಮತ್ತೆ ಬಲರಾಮರಿಗೆ. ಸೊ ಮತ್ತೆ ಅವರು ಹೀಗೆ ಪ್ರತಿದಿನ ಬೆಳಗಿಂದ ಸಾಯಂಕಾಲದವರೆಗೆ ಹೋಗೋದು ಬರೋದು, ಮತ್ತೆ ಆ ಗೋಪ ಬಾಲಕರೊಂದಿಗೆ ಇಡೋದು, ಆಟ ಆಡೋದು, ಆ ಕರುಗಳ ಜೊತೆ ಆ ಹಸುಗಳ ಜೊತೆ ಆ ಬಾಂಧವ್ಯ ಅನ್ನೋದು ಹೇಗಿದೆ ಅಂದ್ರೆ, ಆ ಕರು ಹಸುಗಳಿಗೂ ಸಹ ಅವರು ಯಾವುದೋ ಒಂದು ಪೂಜಾ ಫಲ ಮತ್ತೆ ತಪಸ್ಸಿನಿಂದ ಕೃಷ್ಣನ ಒಂದು ಬಾಂಧವ್ಯವನ್ನ ಪಡ್ಕೊಂಡಿರ್ತಾರೆ. ಸೊ ಅದೇ ರೀತಿಯಲ್ಲಿ ಕೃಷ್ಣ ಬಲರಾಮರು ಸಹ ಆ ಒಂದು ಸಂತೋಷವನ್ನ ಪಡಿತಾ ಇರ್ತಾರೆ. ಒಂದ್ ದಿವಸ ಹೀಗೆ ಎಲ್ಲರೂ ಯಮುನಾ ನದಿ ತೀರದಲ್ಲಿ ಇರ್ತಾರೆ. ನೀರ್ ಕುಡಿಯೋಣ ಅಂತ ಹುಡುಗರೆಲ್ಲ ಓಡ್ತಾರೆ. ಅಲ್ಲೇನಾಗತ್ತೆ, ಇದ್ದಕ್ಕಿದ್ದಂಗೆ ಒಂದು ಅಸಾಧಾರಣವಾದ ಒಂದು ಬಕಾಸುರ ಅನ್ನುವಂತಹ ಒಬ್ಬ ರಾಕ್ಷಸ, ಒಂದು ಬಾತ್ಕೋಳಿ ಅಂದ್ರೆ ಅದು ಕೊಕ್ಕರೆ ಆಕ್ಚುಲಿ, ಆ ಒಂದು ವೇಷದಲ್ಲಿ ಬಂದಿರ್ತಾನೆ. ಬಂದು ತಕ್ಷಣ ಕೃಷ್ಣನನ್ನ ನುಂಗು ಬಿಡ್ತಾನೆ. ಕೃಷ್ಣನನ್ನು ನುಂಗಿದ ತಕ್ಷಣ ಕೃಷ್ಣನಿಗೆ ಗೊತ್ತು ಇದು ಒಬ್ಬ ರಾಕ್ಷಸ ಅಂತ ಗೊತ್ತು. ಈಗ ಏನ್ ಮಾಡುವಂಥದ್ದು, ಅವನು ಎಷ್ಟು ಅವನು ಪ್ರಬಲನಾಗಿರ್ತಾನೆ ಆ ರಾಕ್ಷಸ ಅಂತಂದ್ರೆ, ಅವನು ಕಂಸನ ಸ್ನೇಹಿತನಾಗಿರ್ತಾನೆ. ಸೊ ಹಾಗಾಗಿ ಇಲ್ಲಿ ಕೃಷ್ಣ ಯಾವ ರೀತಿಯಾಗಿ ಅವನನ್ನ ಇದು ಮಾಡ್ಬೇಕು ಅಂತಂದ್ರೆ, ಅವನು ನುಂಗಿದಂತಹ ಕೃಷ್ಣ ಬಾಯೊಳಗೆ ಏನ್ ಮಾಡ್ತಾನೆ, ಬಿಸಿಯನ್ನ ಉಂಟು ಮಾಡ್ಬಿಡ್ತಾನೆ. ಹೆಚ್ಚು ಹೆಚ್ಚು ಬಿಸಿಯನ್ನ ಉಂಟು ಮಾಡ್ತಾ ಬರ್ತಾನೆ. ಎಷ್ಟು ಬಿಸಿ ಆಗ್ತಾ ಬರುತ್ತೆ ಅಂತಂದ್ರೆ, ಆ ಬಕಾಸುರನಿಗೆ ಆ ಕೃಷ್ಣನನ್ನ ಪೂರ್ತಿಯಾಗಿ ನುಂಗೋದಿಕ್ಕೆ ಆಗೋದಿಲ್ಲ. ಅವನು ಅದನ್ನ ಉಗುಳು ಬಿಟ್ಟಿದ್ದಾನೆ. ಕೃಷ್ಣ ಆಚೆ ಬಂದಿದ್ದಾನೆ. 2 ಕೊಕ್ಕುಗಳನ್ನು ಕೈಯಲ್ಲಿ ಹಿಡಿದು ಅದನ್ನ ಸೀಳ್ಬಿಡ್ತಾನೆ. ಸೊ ಸೀಳಿ ಅವನನ್ನ ಸಾಯಿಸ್ಬಿಡ್ತಾನೆ. ಮತ್ತೆ ಅದನ್ನ ಯಾವುದೇ ರೀತಿಯಾಗಿ ಆಕ್ರಮಣ ಮಾಡೋದಿಕ್ಕೆ ಅವನು ಬಿಡೋದಿಲ್ಲ. ಸೊ ಹಾಗೆ ಅವನು ಸಾಯಿಸ್ತಾನೆ. ಸೊ ಸತ್ತಂತಹ ಆ ಒಂದು ಬಾತ್ಕೋಳಿ ಅಂದ್ರೆ ಆ ಒಬ್ಬ ರಾಕ್ಷಸ ಕೆಳಗೆ ಬೀಳ್ತಾನೆ. ಅದನ್ನೆಲ್ಲ ನೋಡಿದಂತಹ ಗೆಳೆಯರು ಅವರಿಗೆ ಒಂದು ಆಶ್ಚರ್ಯ ಆಗತ್ತೆ. ಅಲ್ಲಿ ಹುಲ್ಲಿದ್ರೆ ಹುಲ್ಲನ್ನ ತಗೊಂಡು ಹೀಗೆ 2 ಸೀಳು ನಾವು ಹೇಗ್ ಮಾಡ್ತೀವಿ ಅಲ್ವಾ, ಈಸಿಯೇ ನಮ್ಗೆ ಹಿಂಗ್ ಮಾಡೋದಿಕ್ಕೆ. ಆ ರೀತಿಯಾಗಿ ಕೃಷ್ಣ ಮಾಡಿರುವಂಥದ್ದು ಅಂತಹ ಬೃಹದಾಕಾರವಾಗಿರುವಂತಹ ಒಂದು ಕೊಕ್ಕರೆಯನ್ನ. ಅದೆಲ್ಲ ನೋಡಿದಂತಹ ಬಾಲಕರಿಗೆ ತುಂಬಾ ಖುಷಿ ಆಗತ್ತೆ. ಏನೋ ಒಂದು ಅತಿಮಾನುಷವಾದಂತಹ ಮ್ಯಾಜಿಕ್ ಅಂತ ನಾವೇನು ಈಗ ಹೇಳ್ತೀವೋ ಅದನ್ನೆಲ್ಲ ನಾವು ನಮ್ ಕಣ್ಣು ಮುಂದೆನೆ ನೋಡ್ತಾ ಇದ್ದೀವಲ್ಲ ನಿಜವಾಗಿ ಅನ್ನೋ ರೀತಿಯಲ್ಲಿ ಅವರು ತುಂಬಾ ಸಂತೋಷವನ್ನ ಪಡ್ತಾರೆ. ಅದೇ ರೀತಿ ದೇವತೆಗಳು ಸಹ ಅಲ್ಲಿ ಪುಷ್ಪವೃಷ್ಟಿಯನ್ನ ಮಾಡುವಂಥದ್ದು. ಸೊ ಇದೆಲ್ಲ ಸಾಧ್ಯ ಆಗುವಂಥದ್ದು ಅಲ್ಲಿ ದೇವೋತ್ತಮ ಪರಮಪುರುಷ ಇದ್ದಾನೆ. ಅಲ್ಲಿ ಕಂಸನಿಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಕೃಷ್ಣ ಎಲ್ಲೋ ಇದ್ದಾನೆ, ಅವನನ್ನ ಸಾಯಿಸ್ಬೇಕು ಅನ್ನೋಂಥದ್ದು. ಆದ್ರೆ ಬಂದಂತಹ ಒಬ್ಬೊಬ್ಬ ರಾಕ್ಷಸರನ್ನು ಭಗವಂತ
ಯಾವ ರೀತಿಯಾಗಿ ಸಾಯಿಸ್ತಾ ಇದ್ದಾನೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಯಾರೂ ಸಹ ಭಗವಂತನಿಗೆ ಭಗವಂತ ಯಾರನ್ನ ಕೊಲ್ಬೇಕು ಅಂತಿದ್ರೆ ಯಾರೂ ಸಹ ಅದನ್ನ ರಕ್ಷಣೆಯನ್ನ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಭಗವಂತ ಅವರಿಗೆ ಯಾವುದೇ ಒಂದು ಅವತಾರದಲ್ಲಾದ್ರೂ ಬರ್ಲಿ, ಯಾವುದೇ ರೀತಿಯಲ್ಲಿ ಬರ್ಲಿ, ಅವರನ್ನ ಖಂಡಿತವಾಗ್ಲೂ ಅವರನ್ನ ಬಿಡೋದಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಬಹುದು. ಸೊ ಹೀಗೆ ನಡೆದಂತಹ ಲೀಲೆಗಳು ಹೇಗಿದೆ ಅಂತಂದ್ರೆ, ಭಗವಂತ ನಂದ ಮಹಾರಾಜನಿಗೆ ಇವನ ಅದ್ಭುತ ಎಲ್ಲವನ್ನು ಬಂದಂತಹ ಹುಡುಗರೆಲ್ಲ ಹೇಳ್ತಾ ಹೋಗ್ತಾರೆ. ಕೃಷ್ಣ ಹೀಗ್ ಮಾಡ್ದ, ಇಲ್ಲಿ ಇವತ್ತು ಹೀಗಾಯ್ತು, ಬಲರಾಮ ಹೀಗ್ ಮಾಡಿದ್ರು, ಈ ರೀತಿಯಾದಂಥ ಕೃಷ್ಣನ ಒಂದು ವಿಜಯದ ಕಾರ್ಯಗಳನ್ನ ಹೇಳ್ತಾ ಹೇಳ್ತಾ ನಂದ ಮಹಾರಾಜನಿಗೆ ಒಂದು ರೀತಿಯಲ್ಲಿ ಸಂತೋಷವೇ ಆಗತ್ತೆ. ತನ್ನ ಮಗುವಿನ ಬಗ್ಗೆ ಎಲ್ಲರೂ ಒಂದಲ್ಲ ಎಷ್ಟು ಪ್ರಶಂಸನೆಯನ್ನ ಕೊಡ್ತಾ ಇದ್ದಾರೆ ಅಂತ ಅಲ್ವಾ. ಸೊ ಹಾಗಾಗಿ ಎಷ್ಟು ದೊಡ್ಡ ದೊಡ್ಡ ಕಷ್ಟಗಳಿಂದ ಕೃಷ್ಣ ಪಾರಾಗ್ತಾ ಇದ್ದಾನೆ. ಸೊ ಹೇಗೆ ಅಂತಂದ್ರೆ, ಈಗ ಒಂದು ದೊಡ್ಡದಾದಂತಹ ಒಂದು ಬೆಂಕಿಯಲ್ಲಿ ನೊಣನೋ ಅಥವಾ ಒಂದು ಸೊಳ್ಳೆನೋ ಹೋದ್ರೆ ಹಂಗೆ ಸತ್ತು ಬಿದ್ದೋಗುತ್ತೆ, ಆ ಶಾಖಕ್ಕೆ ಸದ್ದು ಬಿದ್ದೋಗುತ್ತೆ. ಆ ರೀತಿಯಲ್ಲಿ ಪುಟ್ಟ ಬಾಲಕನ ಹತ್ರ ಯಾರೇ ಬರ್ಲಿ, ಅವರು ರಾಕ್ಷಸರು ಬಂದ್ರು ಸಹ ಅವರು ಹೇಗೆ ಸಾಯ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಒಂದು ಬೆಂಕಿಗೆ ಯಾವ ಒಂದು ಸೊಳ್ಳೆಗಳು ಹೋಗಿ ಸಾಯುತ್ತೋ ಆ ರೀತಿಯಲ್ಲಿ ಸತ್ತು ಹೋಗ್ತಾ ಇದ್ದಾರೆ. ಅಲ್ಲಿ ಕೃಷ್ಣನಿಗೆ ಏನೂ ಆಗ್ತಾ ಇಲ್ಲ. ಸೊ ಹಾಗಾಗಿ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಗೊತ್ತಿಲ್ಲದೆ ಇದ್ರು ಸಹ ಅವನು ತುಂಬಾ ಹಿಂದೆ ಏನು ಅಂದ್ರೆ ಗರ್ಗಮುನಿ ಕೃಷ್ಣ ಹುಟ್ಟಿದಾಗ, ಅಂದ್ರೆ ಹುಟ್ಟೋದು ಅಂತಂದ್ರೆ ಕೃಷ್ಣನನ್ನ ವಸುದೇವ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿರೋಂಥದ್ದು. ಆಗ ಅವರು ಜ್ಯೋತಿಷ್ಯರಲ್ಲಿ ಅವನ ಬಗ್ಗೆ ಎಲ್ಲ ಕೇಳ್ಕೊಳ್ತಾರೆ. ಕೇಳ್ಕೊಂಡಾಗ ಏನಾಗತ್ತೆ, ಅವ್ರು ಹೇಳ್ತಾರೆ. ಯಾಕೆ ಅಂತಂದ್ರೆ ಗರ್ಗಮುನಿಗಳು ಜ್ಯೋತಿಷ್ ಶಾಸ್ತ್ರದಲ್ಲಿ ವೇದಗಳಲ್ಲಿ ತುಂಬಾ ಪಾರಂಗತರಾಗಿರ್ತಾರೆ. ಸೊ ಹಾಗಾಗಿ ಅವರು ಹೇಳಿರ್ತಾರೆ, ತುಂಬಾ ಮಂದಿ ರಾಕ್ಷಸರು ಅವನನ್ನ ಆಕ್ರಮಣ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಯಾರೂ ಸಹ ಅವನನ್ನ ಸಾಯಿಸಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವರು ಹಿಂದೆ ಹೇಳಿರ್ತಾರೆ. ಸೊ ಅದನ್ನ ಇಲ್ಲಿ ನಂದ ಮಹಾರಾಜ ಜ್ಞಾಪಿಸ್ಕೊತಾನೆ. ಸೊ ಎಷ್ಟೇ ಜನ ರಾಕ್ಷಸರು ಬಂದ್ರೂ ಸಹ ಇಲ್ಲಿ ಒಂದೊಂದು ಸರ್ತಿ ಒಂದೊಂದು ಲೀಲೆಯಲ್ಲೂ ಸಹ ಭಗವಂತ ಇನ್ನೂ ಚಿಕ್ಕವನೇ ಆಗಿದ್ದಾನೆ, ಬಾಲ ಲೀಲೆಯನ್ನೇ ಮಾಡ್ತಾ ಇದ್ದಾನೆ. ಆದ್ರೂ ಸಹ ಬಂದಂತಹ ರಾಕ್ಷಸರು ಎಷ್ಟು ದೊಡ್ಡವರು. ಮೊದಲನೇದಾಗಿ ಪೂತನಿಯೇ ಹೇಳ್ತಾರೆ 8 ಕಿಲೋಮೀಟರ್ ದೊಡ್ಡದಾಗಿದ್ಲಂತೆ, ಅಷ್ಟು ದೊಡ್ಡ ರಾಕ್ಷಸಿ ಅವಳು. ಎಂಥವ್ರು ಬಂದು ಇವನ ಒಂದು ಕೈಯಿಂದ ಹತರಾಗ್ತಾ ಇದ್ದಾರೆ. ಆದ್ರೂ ಸಹ ಭಗವಂತನ ಕೈಯಿಂದ ಹತರಾದ್ರೂ ಸಹ ಅವರಿಗೆ ಭಗವಂತನನ್ನು ನೋಡಿರೋದಕ್ಕೋಸ್ಕರ ಅವರಿಗೆ ಒಂದು ಮುಕ್ತಿಯೂ ಸಹ ದೊರೆಯುತ್ತೆ. ಆದ್ರೆ ಅಲ್ಲಿ ನಂದ ಮಹಾರಾಜನಿಗೆ ಆ ಒಂದು ಸಂತೋಷ ಇರತ್ತೆ. ಸೊ ಎಲ್ಲರೂ ಗಾಬರಿಗೊಂಡಿದ್ರು ಸಹ ನಂದ ಮಹಾರಾಜ ಅದನ್ನ ಗರ್ಗಮುನಿಗಳು ಹೇಳಿದಂತಹ ಆ ಒಂದು ಭವಿಷ್ಯದ ವಾಣಿಯನ್ನ ಅವರು ಜ್ಞಾಪಿಸ್ಕೊತಾ ಇರ್ತಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನ ಅವರು ಜ್ಞಾಪಿಸ್ಕೊತಾ ಇದ್ದಾರೆ. ಆದ್ರೆ ಅಲ್ಲಿದ್ದಂತಹ ಯಾರಿಗೂ ಸಹ ಅದು ಅರ್ಥ ಆಗೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬಹುದು. ಯಾಕೆ ಅಂತಂದ್ರೆ ಕೃಷ್ಣ ಪ್ರಜ್ಞೆಯ ಪರಿಣಾಮ ಇವೆಲ್ಲ. ಸೊ ಹೇಗೆ ಸಮುದ್ರದ ಸೇತುವೆಗೆ ಶ್ರೀರಾಮಚಂದ್ರನ ಕಾಲದಲ್ಲಿ ಕಪಿಗಳು ಅಲ್ವಾ, ನಾವು ನೋಡಿದ್ವಿ, ಹನುಮಂತನ ಕಪಿ ಸೈನ್ಯ ಎಷ್ಟು ದೊಡ್ಡದಾಗಿತ್ತು, ಆದ್ರೂ ಸಹ ಒಂದು ಸೇತುವೆಯನ್ನ ನಿರ್ಮಾಣ ಮಾಡಿದ್ರು. ಇದೆಲ್ಲ ಸಾಧ್ಯ ಯಾಕೆ? ಅಲ್ಲಿ ಭಗವಂತ ಇದ್ದ. ಭಗವಂತನನ್ನ ನೋಡ್ತಾ ಮಾಡಿದಂತಹ ಕಾರ್ಯಗಳು ಎಲ್ಲವೂ ಅಲೌಕಿಕವಾಗಿರುವಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿ ಕೃಷ್ಣನೊಂದಿಗೆ ಇದ್ದಂತಹ ಸಂಗಡಿಗರ ಎಲ್ಲರೂ ಸಹ ಅಲೌಕಿಕರಾದಂತಹ ಒಂದು ಲೀಲೆಗಳನ್ನ ನೋಡ್ತಾ ಇದ್ದಂಥದ್ದು. ಸೊ ಹಾಗಾಗಿ ಈ ಅಲೌಕಿಕವಾದಂತಹ ಲೀಲೆಗಳಿಂದ ಎಲ್ಲರೂ ಸಹ ಸಂತೋಷವನ್ನ ಪಡ್ತಾ ಇದ್ರು. ಆದ್ರೂ ಸಹ ಮತ್ತೆ ರಾಕ್ಷಸರು ಬರ್ತಾರೆ. ಮತ್ತೆ ಭಗವಂತನ ಲೀಲೆಗಳನ್ನ ನಾವು ಮುಂದೆಯೂ ಸಹ ನೋಡಬಹುದು. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಇವತ್ತಿನ 11ನೇ ಅಧ್ಯಾಯ ವತ್ಸಾಸುರ ಮತ್ತೆ ಬಕಾಸುರ ಅನ್ನುವಂತಹ ಈ ಒಂದು ಅಧ್ಯಾಯ 11ನೇ ಅಧ್ಯಾಯ ಇಲ್ಲಿಗೆ ಮುಗಿಯುವಂಥದ್ದು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ಒಂದು ಅಧ್ಯಾಯದ ಬಗ್ಗೆ ಒಂದೆರಡು ಪ್ರಶ್ನೆಯನ್ನ ಕೇಳ್ತೀನಿ. ಕರುವಿನ ವೇಷದಲ್ಲಿ ಬಂದಂತಹ ರಾಕ್ಷಸನ ಹೆಸರನ್ನ ಹೇಳಿ. ವತ್ಸಾಸುರ.
ವತ್ಸಾಸುರ. ಮತ್ತೆ ಒಂದು ಬಾತುಕೋಳಿ ಅಥವಾ ಕೊಕ್ಕರೆಯ ಒಂದು ವೇಷದಲ್ಲಿ ಬಕಾಸುರ. ಬಕಾಸುರ. ಇದು ಭಗವಂತ ದೇವೋತ್ತಮ ಪರಮ ಪುರುಷ ಆದ್ರೂ ಸಹ ಅವನ ಒಂದು ಜಾತಕವನ್ನ ನೋಡಿದಂತಹ ಮುನಿಗಳು ಯಾರು? ಗರ್ಗಮುನಿ. ಗರ್ಗಮುನಿ. ಸೊ ಇಲ್ಲಿ ನಡೆದಂತಹ ಘಟನೆಗಳಿಂದ ಎಲ್ಲರೂ ತುಂಬಾ ವಿಚಲಿತರಾಗ್ತಾರೆ. ವಿಚಲಿತರಾಗಿ ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ? ವೃಂದಾವನಕ್ಕೆ ಹೋಗಿ ಅವರು ಅಲ್ಲಿ ತಮ್ಮ ತಮ್ಮ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡು ಅಲ್ಲಿ ಇರೋದಿಕ್ಕೆ ಅವರು ಶುರು ಮಾಡ್ತಾರೆ. ಮತ್ತೆ ಭಗವಂತನಿಗಾಗಿ ನಾವು ಏನನ್ನೇ ಮಾಡಿದ್ರು ಇಷ್ಟವಾಗಿರುವಂತದ್ದ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ರಿಪೀಟ್ ಮಾಡಿ. ಭಗವಂತನಿಗಾಗಿ ನಾವು ಏನ್ ಮಾಡ್ತೀವೋ ಅದರಿಂದ ನಮ್ಗೆ ಏನಾದ್ರೂ ನಷ್ಟ ಆಗತ್ತಾ? ಇಲ್ಲ, ಅದನ್ನ ಹೆಚ್ಚಾಗಿ ನಮ್ಗೆ ಕೊಡ್ತಾರೆ ಭಗವಂತ. ಹೇಗೆ? ಆ ಹಣ್ಣಿನವನ ಇದ್ರಲ್ಲಿ ಎಕ್ಸಾಂಪಲ್ ಅಲ್ಲಿ ಒಂದು ಮುಷ್ಟಿ ಅಕ್ಕಿ ಕೊಟ್ಟದ ಅಕ್ಕಿ ಎಲ್ಲ ಮತ್ತೆ ಅವ್ರ ಒಂದು ಫುಲ್ ಕೈ ಅದಕ್ಕೆ ಹಣ್ಣು ಕೊಟ್ಟಕ್ಕೆ ಹಣ್ಣಿನ ಬದ್ಲಿಗೆ ಅವರಿಗೆ ಬಂಗಾರದ ನಾಣ್ಯದಿಂದ ಎಲ್ಲ ಅಕ್ಕಿಗಳೆಲ್ಲ ಕಾಳುಗಳೆಲ್ಲ ನಾಣ್ಯದಲ್ಲಿ ಇದಾಗ್ತದೆ, ಬಂಗಾರ ಆಗೋಗುತ್ತೆ, ಬಂಗಾರದ ನಾಣ್ಯಗಳಾಗ್ತದೆ. ಸೊ ಹಾಗಾಗಿ ನಾವು ಇವಾಗ ಭಗವಂತ ನಾವೇನ್ ನೋಡಿದೀವ ಅಂತ ಇವಾಗ ನಾವು ಭಕ್ತಿಯಲ್ಲಿ ಬರೋದಿಕ್ಕೆ ಮುಂಚೆ ನಾವು ಯಾರಾದ್ರೂ ಹೇಳಿದ್ರೆ ಹೇಳಿದ್ರು ಸಹ ಕೆಲವರು ಹೇಳ್ತಾರೆ ನಾವೇನ್ ಭಗವಂತನ ನೋಡಿದೀವ ಅಂತ, ಅಥವಾ ಭಗವದ್ಗೀತೆ ಬಗ್ಗೆ ಹೇಳ್ದಾಗ್ಲೂ ಸಹ ಕೆಲವರು ಪ್ರಶ್ನೆಗಳನ್ನ ಮಾಡ್ತಾರೆ. ಆದ್ರೂ ನಮಗೆ ನಮ್ಗೆ ಭಗವದ್ಗೀತೆಯಿಂದ ಭಗವಂತನ ಲೀಲೆಗಳಿಂದ ಅರ್ಥ ಆಗಿರುವಂತದ್ದು ಏನು? ನಾವು ಒಂದು ಹೆಜ್ಜೆ ಮುಂದೆ ಇಟ್ರೆ ಭಗವಂತ 10 ಹೆಜ್ಜೆ ನಮ್ಮ ಕಡೆ ಬರ್ತಾನೆ ಅನ್ನೋದು. ಸೊ ಹಾಗಾಗಿ ಈ ಎಲ್ಲ ಲೀಲೆಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು, ನಾವು ಭಗವಂತನನ್ನ ಭಕ್ತಿ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಹರೇ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಮಾತಾಜಿ, ಧನ್ಯವಾದಗಳು. ನಾಳೆ ಒಂದು ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಮೀಟಿಂಗ್ ನೀವೇ ಎಂಡ್ ಮಾಡ್ತೀರಾ? ನಾನ್ ಮಾಡ್ಲಾ? ಪವಿಣ ಮಾತಾಜಿ ನೀವೇ ಹೋಸ್ಟ್. ಓಕೆ ಮಾತಾಜಿ, ನಾನು ಮಾಡ್ತೀನಿ ಮಾತಾಜಿ ಆಗೋದು. ಓಕೆ, ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಎಲ್ಲರಿಗೂ. ಎಂಡ್ ಮಾಡುವ ಮೀಟಿಂಗ್ ಮಾತಾಜಿ. ಓಕೆ, ಹರೇ ಕೃಷ್ಣ. ಎಂಡ್ ಮಾಡಿ ಮಾತಾಜಿ. ಓಕೆ ಮಾತಾಜಿ.